राधे जय गौरनिताय 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 जय गौरनिताय जय 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 प्रभुपाद प्रभुपाद जय जय प्रभुपाद जय जय गुरुदेव 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 जय जय गुरुदेव निताय गौर हरि बोल हरि बोल हरि बोल निताय गौर हरि बोल। हरे कृष्ण प्रभु जी, हरे कृष्ण माता जी, धन्यवाद। हरे कृष्ण माताजी, हरे कृष्ण, हरे कृष्ಣ ಪ್ರಭುಜಿ, ಪ್ರಣಾಮಗಳು ಪ್ರಭುಜಿ. ಪ್ರಭುಜಿ ಪ್ರಣಾಮಗಳು. ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಎಲ್ಲರಿಗೂ ಪ್ರಣಾಮಗಳು. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವಯಾ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೀ. ಭಕ್ತಿರ್ಭವತಿ ನೈಷ್ಠಿಕೀ. ಶ್ರೀಮದ್ ಭಾಗವತ 4ನೇ ಸ್ಕಂದ, ಅಧ್ಯಾಯ 10. ಧ್ರುವ ಮಹಾರಾಜರು ಯಕ್ಷರೊಡನೆ ಹೋರಾಟ. ಶ್ಲೋಕ 30. ಮುನಯ ಊಚುಃ ಔಕ್ತಾನಪಾದ ಭಗವಾಂಸ್ತವ ಶಾರಂಗಧನ್ವಾ. ಔಕ್ತಾನಪಾದ ಭಗವಂಸ್ತವ ಔಕ್ತಾನಪಾದ ಭಗವಂಸ್ತವ ಶಾರಂಗಧನ್ವಾ. ಔಕ್ತಾನಪಾದ ಭಗವಂಸ್ತವ ಶಾರಂಗಧನ್ವಾ. ದೇವ ಕ್ಷಿಣೋತ್ವವನತಾರ್ತಿ ಹರೋ ವಿಪಕ್ಷಾನ್. ಹರೋ ವಿಪಕ್ಷಾನ್. ದೇವ ಕ್ಷಿಣೋತ್ವವನತಾರ್ತಿ ಹರೋ ವಿಪಕ್ಷಾನ್. ನಾಮಧೇಯಮಭಿಧಾಯ ನಿಶಮ್ಯ ಚಾದ್ಧಾ. ಯನ್ನಾಮಧೇಯಂ ಅಭಿಧಾಯ ನಿಶಮ್ಯ ಚಾದ್ಧಾ. ಲೋಕೋಂಜಸ ತರತಿ ದುಸ್ತರಂ ಅಂಗ ಮೃತ್ಯುಂ. ಲೋಕೋಂಜಸ ತರತಿ ದುಸ್ತರಮಂಗ ಮೃತ್ಯುಂ. ಮುನಯ ಊಚುಃ ಔಕ್ತಾನಪಾದ ಭಗವಂಸ್ತವ ಸಾರಂಗಧನ್ವಾ. ಕ್ಷಿಣೋತ್ವವನತಾರ್ತಿ ಹರೋ ವಿಪಕ್ಷಾನ್.
ಯನ್ನಾಮಧೇಯಂ ಅಭಿಧಾಯ ನಿಶಮ್ಯ ಚಾಧ್ಯ ಯನ್ನಾಮಧೇಯಾಭಿಧಾಯ ನಿಶಮ್ಯ ಚಾಧ ಲೋಕೋಂಜಸಾ ತರತಿ ದುಸ್ತರಮಂಗ ಮೃತ್ಯುಂ ಲೋಕೋಂಜಸಾತರತಿ ದುಸ್ತರಮಂಗ ಮೃತ್ಯುಂ. ಪ್ರಾರ್ಥನೆ ವಿರೋಧಿ ಶ್ಲೋಕ. ಹರೇ ಕೃಷ್ಣ ಪ್ರಭುಜಿ. ಮುನಿಯಃ ಊಚುಃ ಸ್ಥಾನಪಾದ ಭಗವಂಸ್ತವ ಶಾರದನ್ವಾ ದೇವಾಃ ಶೇಣೋ ಶ್ರಾವಣತ ಅರ್ತಿ ಹರೋಃ ವಿಪಕ್ಷಾನ್ ಯತ್ನಾಮಧೇಯಂ ಅಭಿಧಾಯ ನಿಶಮ್ಯ ಚಾದ ಲೋಕೋ ಅಂಜಸ ತರತಿ ದುಸ್ತರಂ ಅಂಗ ಮೃತ್ಯುಂ. ಹರೇ ಕೃಷ್ಣ ಪ್ರಭುಜಿ. हरे कृष्ण प्रभु जी. मुनिया ऊचुः औत्तानपाद भगवंस्तव शार्गधन्वा देवक्षिणोत्वनवतास्ति हरो विपक्षान् यन्नामधेय अभिधाय निशम्य चाद्दा लोकोंजसा तरति दुस्तरमंग मृत्युं. हरे कृष्ण प्रभु जी. धन्यवादಗಳು. हरे कृष्ण प्रभु जी. मुनय ऊचुः औत्तानपाद भगवांस्तव शारङ्गधन्वा देवक्षीणोत्सवनतार्ति हरो विपक्षान् यन्नामधेयमभिधाय निशम्य चाधा लोकोंजसा तरति दुस्तरं मृत्युं. हरे कृष्ण प्रभु जी. मुनिय ऊचुः औत्तानपाद भगवांस्तव देवः क्षीणोत्वनतार्ति हरो विपक्षान् यन्नामधेयमभिधाय निशम्य चाधा लोको अंजसा तरित दुस्तरमंग मृत्युं. हरे कृष्ण प्रभु जी. हरे कृष्ण प्रभुजी. मुनय ऊचुः औत्तानपाद भगवांस्तव शार्गधन्वा देवक्षीणोत्ववनतार्तिहरो विपक्षान् यन्नामधेयमभिधाय निशम्य चाद्धा लोकोंजसा तरति दुस्तरम् अंगमृत्युं. हरे कृष्ण. हरे कृष्ण प्रभुजी. मुनय उवाचः औत्तानपाद भगवांस्तव शार्गधन्वा देवः क्षीणोत्ववनतार्तिहरो विपक्षान् यन्नामधेय अभिधाय निशम्य चाद्धा लोकोंजसा तरति दुस्तरमगं मृत्युं. धन्यवाद गुरुजी. हरे कृष्ण. हरे कृष्ण प्रभुजी. मुनय ऊचुः औत्थानपाद भगवांस्तव शार्गधन्वा देवक्षीणोत्ववनतार्ति हरो विपक्षान् यन्नामधेयमभिधाय निशम्य चाद्धा लोकोंजसा तरति दुस्तरमंग मृत्युं. हरे कृष्ण प्रभुजी. ಮುನಯಃ ಊಚುಃ. ಮುನಯಃ ಊಚುಃ. ಋಷಿಗಳು ಹೇಳಿದರು. ಋಷಿಗಳು ಹೇಳಿದರು. ಔತ್ತಾನಪಾದ, ಎಲೈ ಉತ್ತಾನಪಾದನ ಕುಮಾರನೇ. ಔತ್ಥಾನಪಾದ, ಎಲೈ ಉತ್ಥಾನಪಾದನ ಕುಮಾರನೇ. ಭಗವಾನ್ ದೇವೋತ್ತಮ ಪರಮಪುರುಷನು. ಭಗವಾನ್ ದೇವೋತ್ತಮ ಪರಮಪುರುಷನು. ತವ ನಿನ್ನ. ನಿನ್ನ. ಶಾರಂಗಧನ್ವ, ಶಾರಂಗ ಎಂಬ ಧನಸ್ಸನ್ನು ಹಿಡಿದವನಾದ. ಎಂಬ ಧನಸ್ಸನ್ನು ಹಿಡಿದವನಾದ. ದೇವಃ ಭಗವಂತನು. ಭಗವಂತನು. ಕ್ಷಿಣೋತು ಕೊಲ್ಲಲಿ. ಅವನತ ಶರಣಾದ ಜೀವದ. ಆರ್ತಿ ಕಷ್ಟಗಳನ್ನು. ಹರಹ ನಿವಾರಿಸುವ. ವಿಪಕ್ಷಾನ್ ಶತ್ರುಗಳನ್ನು. ಯತ್ ಯಾರ.
ನಾಮಧೇಯಂ ಪವಿತ್ರ ಹೆಸರನ್ನು. ನಾಮಧೇಯಂ ಪವಿತ್ರ ಹೆಸರನ್ನು. ನಾಮಧೇಯಂ ಪವಿತ್ರ ಹೆಸರನ್ನು. ಅಭಿದಾಯ ಹೇಳಿ. ಅಭಿದಾಯ ಕೇಳಿ ಹೇಳಿ. ನಿಶಮ್ಯ ಕೇಳಿ. ನಿಶಮ್ಯ ಕೇಳಿ. ಚ ಕೂಡ. ಚ ಕೂಡ. ಅದ್ದ ಕೂಡಲೇ. 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 ಲೋಕಃ ಜನರು. ಲೋಕಃ ಜನರು. ಅಂಜಸ ಪೂರ್ಣವಾಗಿ. ಅಂಜಸ ಪೂರ್ಣವಾಗಿ. ತರತಿ ದಾಟುತ್ತಾರೆ. ತರತಿ ದಾಟುತ್ತಾರೆ. ದುಸ್ತರಂ ದಾಟಲ ಸಾಧ್ಯವಾದ. ದುಸ್ತರಂ ದಾಟಲ ಸಾಧ್ಯವಾದ. ಅಂಗ ಎಲೆ ಧ್ರುವನೇ. ಅಂಗ ಎಲೆ ಧ್ರುವನೇ. ಮೃತ್ಯುಂ ಮೃತ್ಯುವನ್ನು. ಮೃತ್ಯುವನ್ನು. ಋಷಿಗಳೆಲ್ಲ ಹೀಗೆಂದು ಹೇಳಿದರು. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದರಿಂದ. ಶಿಲಪ್ರಭುಪಾದರಿಗೆ ಜಯ. ಋಷಿಗಳೆಲ್ಲ ಹೀಗೆಂದು ಹೇಳಿದರು. ಪ್ರಿಯನಾದ ಧ್ರುವನೇ, ಉತ್ತಾನಪಾದ ರಾಜನ ಮಗನೇ, ಶಾರಂಗಧನ್ವವೆಂದು ಪ್ರಸಿದ್ಧನಾಗಿರುವಂತಹ ದೇವೋತ್ತಮ ಪರಮಪುರುಷನು ತನ್ನ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾನೆ. ಆ ಪರಮಪುರುಷನು ನಿನ್ನನ್ನು ಬೆದರಿಸುತ್ತಿರುವ ಶತ್ರುಗಳೆಲ್ಲರನ್ನೂ ನಾಶಪಡಿಸುತ್ತಾನೆ. ಪರಮಪ್ರಭುವಿನ ಪವಿತ್ರ ನಾಮವು ಆ ಪರಮಪ್ರಭುವಿನಷ್ಟೇ ಶಕ್ತವಾದುದು. ಆದ್ದರಿಂದ ಪರಮಪ್ರಭುವಿನ ಪವಿತ್ರ ನಾಮವನ್ನು ಜಪಿಸುವುದರಿಂದ ಹಾಗೂ ಶ್ರವಣ ಮಾಡುವುದರಿಂದ ಯಾವುದೇ ಕ್ಲೇಶವಿಲ್ಲದೆ ಅನೇಕ ವ್ಯಕ್ತಿಗಳನ್ನು ಭಯಂಕರವಾದ ಮೃತ್ಯುವಿನ ಮುಖದಿಂದ ರಕ್ಷಿಸಬಹುದು. ಹೀಗೆ ಭಕ್ತನನ್ನು ರಕ್ಷಿಸಬಹುದು. ಋಷಿಗಳೆಲ್ಲ ಹೀಗೆಂದು ಹೇಳಿದರು. ಋಷಿಗಳೆಲ್ಲ ಹೀಗೆಂದು ಹೇಳಿದರು. ಪ್ರಿಯನಾದ ಧ್ರುವನೇ, ಪ್ರಿಯನಾದ ಧ್ರುವನೇ, ಉತ್ತಾನಪಾದ ರಾಜನ ಮಗನೇ, ಉತ್ತಾನಪಾದ ರಾಜನ ಮಗನೇ, ಶಾರಂಗಧನ್ವನೆಂದು ಪ್ರಸಿದ್ಧನಾಗಿರುವಂತಹ ಶಾರಂಗಧನ್ವನೆಂದು ಪ್ರಸಿದ್ಧನಾಗಿರುವಂತಹ ದೇವೋತ್ತಮ ಪರಮಪುರುಷನು ದೇವೋತ್ತಮ ಪರಮಪುರುಷನು ತನ್ನ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾನೆ. ತನ್ನ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾನೆ. ಆ ಪರಮಪುರುಷನು ನಿನ್ನನ್ನು ಬೆದರಿಸುತ್ತಿರುವ ಶತ್ರುಗಳೆಲ್ಲರನ್ನು ನಾಶಪಡಿಸುತ್ತಾನೆ. ಪರಮಪ್ರಭುವಿನ ಪವಿತ್ರ ನಾಮವು ಆ ಪರಮಪ್ರಭುವಿನಷ್ಟೇ ಶಕ್ತವಾದುದು. ಆದ್ದರಿಂದ ಪರಮಪ್ರಭುವಿನ ಪವಿತ್ರ ನಾಮವನ್ನು ಜಪಿಸುವುದರಿಂದ ಹಾಗೂ ಶ್ರವಣ ಮಾಡುವುದರಿಂದ ಯಾವುದೇ ಕ್ಲೇಶವಿಲ್ಲದೆ ಅನೇಕ ವ್ಯಕ್ತಿಗಳನ್ನು ಭಯಂಕರವಾದ ಮೃತ್ಯುವಿನ ಮುಖದಿಂದ ರಕ್ಷಿಸಬಹುದು. ಹೀಗೆ ಭಕ್ತರನ್ನೂ ರಕ್ಷಿಸಬಹುದು. ಪರಮ ಮಂಗಳಂ ದೇವಿದಾಸಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದ್ಗೆ ಜಯವಾಗಲಿ. ಯಕ್ಷಕರು ಮೆರೆದ ಮಾಯಾ ಚಮತ್ಕಾರಗಳಿಂದ ಧ್ರುವ ಮಹಾರಾಜನ ಮನಸ್ಸು ತುಂಬಾ ಕೆಂಗೆಟ್ಟಂತಹ ಸಮಯದಲ್ಲಿ ಮಹರ್ಷಿಗಳು ಅವನ ಬಳಿಗೆ ಬಂದರು. ದೇವೋತ್ತಮ ಪರಮಪುರುಷ ಯಾವಾಗ ತನ್ನ ಭಕ್ತರನ್ನು ರಕ್ಷಿಸುತ್ತಾನೆ, ಅವನ ಪ್ರೇರೇಪಣೆಯಿಂದಲೇ ಮಹರ್ಷಿಗಳು ಧ್ರುವ ಮಹಾರಾಜನ ಬಳಿಗೆ ಬಂದು ಅವನಿಗೆ ಯಾವುದೇ ಅಪಾಯವು ಉಂಟಾಗುವುದಿಲ್ಲ ಎಂಬುದಾಗಿ ಭರವಸೆ ನೀಡಿದರು. ಪರಮಪ್ರಭುವಿಗೆ ಸಂಪೂರ್ಣವಾಗಿ ಶರಣಾದ ಪವಿತ್ರಾತ್ಮ ಅವನದಾಗಿದ್ದೇ ಇದಕ್ಕೆ ಕಾರಣ. ಭಕ್ತನಾದವನು ಸಾಯುವ ಸಮಯದಲ್ಲಾದರೂ ಅವನ ಪವಿತ್ರ ನಾಮವನ್ನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಮಂತ್ರವನ್ನು ಜಪಿಸಿದ್ದೇ ಆದರೆ ಆ ಮಹಾಮಂತ್ರವನ್ನು ಜಪಿಸಿದ ಮಾತ್ರದಿಂದಲೇ ಭಗವಂತನ ಕೃಪೆಯಿಂದಾಗಿ ಅವನು ಲೌಕಿಕ
ಆಕಾಶದ ಮಹಾಸಾಗರವನ್ನು ದಾಟಿ ಆಧ್ಯಾತ್ಮಿಕ ಆಕಾಶವನ್ನು ಸೇರಿಬಿಡುತ್ತಾನೆ. ಅವನು ಜನನ ಮರಣಗಳ ಪುನರಾವರ್ತಿಗೆ ಎಂದೂ ಮರಳುವುದಿಲ್ಲ. ಭಗವಂತನ ನಾಮಸ್ಮರಣೆಯಿಂದಷ್ಟೇ ನಾವು ಸಾವಿನ ಸಾಗರವನ್ನು ದಾಟಬಲ್ಲೆವು. ಹೀಗಾಗಿ ಯಕ್ಷಕರು ಸೃಷ್ಟಿಸಿದ್ದ ಹಾಗೂ ತನ್ನ ಮನಸ್ಸನ್ನು ತಾತ್ಕಾಲಿಕದಲ್ಲಿ ಕೆಂಗಡಿಸಿದ ಮಾಯಾ ಚಮತ್ಕಾರದ ಭ್ರಮೆಯ ಲೋಕವನ್ನು ದಾಟುವುದು ಧ್ರುವ ಮಹಾರಾಜನಿಗೆ ಸಾಧ್ಯವಾಯಿತು. ಇಲ್ಲಿಗೆ ಶ್ರೀಮದ್ ಭಾಗವತದ 4ನೇ ಸ್ಕಂದದ ಯಕ್ಷರೊಡನೆ ಧ್ರುವ ಮಹಾರಾಜನ ಯುದ್ಧ ಎಂಬ 10ನೇ ಅಧ್ಯಾಯ ಭಕ್ತಿ ವೇದಾಂತ ಭಾವತ್ತು ಮುಗೀತು. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಔತ್ಥಾನಪಾದ ಭಗವಾನ್ ಸ್ತವ ಶಾರಂಗಧನ್ವಾ ದೇವ ಕ್ಷಿಣೋತ್ವವನಾಥಾರ್ತಿ ಹರೋ ವಿಪಕ್ಷಾನ್. ಯನ್ ನಾಮಧೇಯ ಅಭಿಧಾಯ ನಿಶಮ್ಯ ಚಾಧಾ ಲೋಕೋ ಜಸ ತರತಿ ದುಸ್ತರಮಂಗ ಮೃತ್ಯುಂ. ಋಷಿಗಳೆಲ್ಲ ಹೀಗೆಂದು ಹೇಳಿದರು, ಪ್ರಿಯನಾದ ಧ್ರುವನೇ, ಉತ್ಥಾನಪಾದ ರಾಜನ ಮಗನೇ, ಶಾರಂಗಧನ್ವನೆಂದು ಪ್ರಸಿದ್ಧನಾಗಿರುವಂತಹ ದೇವೋತ್ತಮ ಪರಮಪುರುಷನು ತನ್ನ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾನೆ. ಆ ಪರಮ ಪುರುಷನು ನಿನ್ನನ್ನು ಬೆದರಿಸುತ್ತಿರುವ ಶತ್ರುಗಳೆಲ್ಲರನ್ನು ನಾಶಪಡಿಸುತ್ತಾನೆ. ಪರಮಪ್ರಭುವಿನ ಪವಿತ್ರ ನಾಮವು ಆ ಪರಮಪ್ರಭುವಿನಷ್ಟೇ ಶಕ್ತವಾದುದು. ಆದ್ದರಿಂದ ಪರಮಪ್ರಭುವಿನ ಪವಿತ್ರ ನಾಮವನ್ನು ಜಪಿಸುವುದರಿಂದ ಹಾಗೂ ಶ್ರವಣ ಮಾಡುವುದರಿಂದ ಯಾವುದೇ ಕ್ಲೇಶವಿಲ್ಲದೆ ಅನೇಕ ವ್ಯಕ್ತಿಗಳನ್ನು ಭಯಂಕರವಾದ ಮೃತ್ಯುವಿನ ಮುಖದಿಂದ ರಕ್ಷಿಸಬಹುದು. ಹೀಗೆ ಭಕ್ತನನ್ನೂ ರಕ್ಷಿಸಬಹುದು. ಸೊ ಇಲ್ಲಿ ಧ್ರುವ ಮಹಾರಾಜರು ಯಕ್ಷರೊಡನೆ ಯುದ್ಧ. ಸೊ ಯುದ್ಧದಲ್ಲಿ ಅವರನ್ನು ಆಲ್ಮೋಸ್ಟ್ ಅವ್ರನ್ನ ಸೋಲಿಸಿದ್ದಾರೆ. ಆದರೂ ಈಗ ಕೊನೆಗೆ ಈಗ ಯಕ್ಷರು ಒಂದು ಮ್ಯಾಜಿಕ್ ಏನಿರಲಿ, ಅವರು ಚಮತ್ಕಾರ, ಮಾಯಾ ಚಮತ್ಕಾರಗಳಿಂದ, ಅವರ ಯಕ್ಷರು ಮೆರೆದ ಮಾಯಾ ಚಮತ್ಕಾರಗಳಿಂದ ಧ್ರುವ ಮಹಾರಾಜನ ಮನಸ್ಸು ತುಂಬಾ ಕಂಗೆಟ್ಟಿತ್ತು. ಸೊ ಹಾಗೆ ಅವರು ಎಷ್ಟೆಷ್ಟು ನಾವು ಕೇಳಿದ್ನೇನೆ, ಅವರು ಸಿಡಿಲು, ಮಿಂಚು, ಮೋಡಗಳು ಕವಿದಾಗೆ, ಬಿರುಸಾದ ಸುರಿಮಳೆ, ಮತ್ತೆ ಎಲ್ಲ ಕ್ರೂರ ಮೃಗಗಳು, ಬೆಂಕಿ ಹಾಕುವ ಬೆಂಕಿ, ಅವ್ರ ಬಗ್ಗೆ ಈ ತರ ನೋಡೋದಿಲ್ಲ ನಾವಿಲ್ಲಿ ಸಾಮಾನ್ಯ ಈಗ ನಮ್ಮ ಅನುಭವದಲ್ಲಿ. ಆದ್ರೆ ಈ ತರ ಜೀವಿಗಳಿವೆ. ಆ ತರ ಒಂದು ವಿಷ ಸರ್ಪಗಳು, ಹಿಂಡಾದ ಆನೆಗಳು ಅದೆಲ್ಲ ಬರ್ತಾ ಇದೆ, ಇವರ ಮೇಲೆ ಬರ್ತಾ ಇದೆ. ಮತ್ತೆ ಎಲ್ಲ ಅವರು ಪ್ರಯೋಗಿಸಿದ ಕತ್ತಿಗಳು, ಬಾಣಗಳು ಎಲ್ಲ ಸುರಿಮಳೆ ಇವರ ಮೇಲೆ. ಸೊ ಧ್ರುವ ಮಹಾರಾಜರಿಗೆ ಒಂದು ಕ್ಷಣಕ್ಕೆ ತಾತ್ಕಾಲಿಕವಾಗಿ ಅವರಿಗೆ ಒಂದು ಹೆದರಿಕೆ, ಭಯನೋ ಒಂದು ಆಗಿ. ಆಗ ಭಗವಂತನು ಇವರು ಋಷಿಮುನಿಗಳನ್ನು ಪ್ರೇರೇಪಿಸಿ ಅವರು ಬಂದದ್ದು. ಸೊ ಅವರು ಆಶ್ವಾಸನೆ ಕೊಡ್ತಾ ಇದ್ದಾರೆ, ಭಗವಂತನ ಪರವಾಗಿ ಅವರು ಆಶ್ವಾಸನೆ ಕೊಡ್ತಾ ಇದ್ದಾರೆ, ನಿನಗೇನೂ ಆಗೋದಿಲ್ಲ, ನೀನು ಭಗವಂತನಿಗೆ ಶರಣಾದ ಆತ್ಮ. ಸೊ ಭಗವಂತನಿಗೆ ಧ್ರುವ ಮಹಾರಾಜನು ಮೊದಲು ಅವರನ್ನು ಭಗವಂತನ ನೋಡಿ ಭಗವಂತನ ಶರಣಾಗಿದ್ದು ಚಿಕ್ಕ ವಯಸ್ಸಿನಲ್ಲೇ ಅವರು ಶರಣಾಗಿದ್ದಾರೆ. ಸೊ ಶರಣಾಗತ ಆತ್ಮ. ಸೊ ಅವರಿಗೆ ಏನು ಭಯ ಪಡೆಯೋ ಅವಶ್ಯಕತೆ ಇಲ್ಲ. ಇಲ್ಲ ಅಂದ್ರೆ ಭೌತಿಕ ಜಗತ್ತು ಭಯ, ಯಾವಾಗಲೂ ಭಯವೇ. ಇಲ್ಲಿ ಪದಂ
ವಿಪದಂನ ತೇಷ ಭವಾಂಬುದಿಸ್ ಹೇಳ್ತಾರೆ. ಭವಾಂಬುದಿ, ಈ ಜಗತ್ತು ಇದು ಒಂದೊಂದು ಹೆಜ್ಜೆಯಲ್ಲೂ ಕೂಡ ಇಲ್ಲಿ ಏನು ಗಂಡಾಂತರ, ಏನು ಅಪಾಯಗಳು ಬರುತ್ತೆ ಗೊತ್ತಿಲ್ಲ. ಎಲ್ಲ ಸರಿಯಾಗಿರುತ್ತೆ, ಸಡನ್ ಆಗಿ ಒಂದ್ ದಿವಸ ಎಲ್ಲೋ ಒಂದು ನೋವು ಶುರು ಆಗುತ್ತೆ. ಸೊ ಹೋಗಿ ನಾವು ಕೇಳಿದ್ರೆ, ಇಲ್ಲ ಒಂದು ಆಸ್ಪತ್ರೆಗೆ ಏನೊಂದು ನೋಡಿದ್ರೆ ಸಡನ್ ಆಗಿ ಆಮೇಲೆ ಅವರು ಈ ಟೆಸ್ಟ್ ಮಾಡಬೇಕು, ಈ ಒಂದು ಸ್ಕ್ಯಾನಿಂಗ್ ಮಾಡಬೇಕು, ಇನ್ನೊಂದು ಈ ತರ ಒಂದು ರಕ್ತ ಪರೀಕ್ಷೆ ಮಾಡಬೇಕು, ಆಮೇಲೆ ಹೇಳ್ತಾರೆ ಇಲ್ಲ ನಿಮಗೆ ಕ್ಯಾನ್ಸರ್ ಇದೆ ನಿಮಗೆ. ಹೀಗೆ ಎಲ್ಲವೂ ಸರಿಯಾಗಿರುತ್ತೆ, ಸಡನ್ ಆಗಿ ಒಂದು ಕ್ಷಣ ಏನೋ ಬರುತ್ತೆ. ಸೊ ಒಂದು ಆರೋಗ್ಯವಾಗಬಹುದು. ಸೊ ಹೀಗೆ ಜಗತ್ತಿಲ್ಲ ಅಂದ್ರೆ ಈಗೆಲ್ಲ ಎಷ್ಟೆಷ್ಟು ಹೇಳ್ತಾರಲ್ಲ, ಈಗ ಎಷ್ಟೋ ಜನ ಪಾಪ ಹಣವನ್ನು ಕಳ್ಕೊಳ್ಳೋದು ಮೊಬೈಲಲ್ಲಿ, ಏನೋ ಪಾಸ್ ಏನೋ ಇದು ಬರುತ್ತೆ, ಫೋನ್ ಬರುತ್ತೆ, ನಿಮ್ದು ಏನ್ ಮಾಡ್ತಾ ಇದೀವಿ KYC ಇದು ಮಾಡ್ತಾ ಇದೀವಿ ನಿಮ್ದು, ಸೊ ನಮ್ಗೆ OTP ಕೊಡಿ, ಅದು ಕೊಡಿ ಅಂತ ಎಷ್ಟೋ ಜನ, ಎಷ್ಟು ಇವರು ಹಿರಿಯರು ಗೊತ್ತಿಲ್ಲದೆ ಅವರು ಆಯ್ತು ಅಂತ ಕೊಟ್ಬಿಡ್ತಾರೆ. ಸೊ ಅವ್ರು ಮತ್ತೆ ಅವ್ರದೆಲ್ಲ ಹಣ ಎಲ್ಲ ಖಾಲಿ, ಬ್ಯಾಂಕ್ ಅಕೌಂಟ್ ಎಷ್ಟು ಜನ ಈ ತರ ಮೋಸಗೊಂಡಿದ್ದಾರೆ. ಹೀಗೆ ಪ್ರಪಂಚ ಜಗತ್ತು ಅಂದ್ರೆ ಯಾವ ರೀತಿಯಲ್ಲಿ ಯಾರಿಗೆ ಅಪಾಯ ಬರುತ್ತೆ, ಹೆದರಿಕೆ ಸ್ಥಿತಿ ಬರುತ್ತೆ, ಭಯ ಸ್ಥಿತಿ ಬರುತ್ತೆ ಗೊತ್ತಿಲ್ಲ. ಪದ ಹೆಜ್ಜೆ ಹೆಜ್ಜೆಗೂ ಇದೆ, ಹೆಜ್ಜೆಗೂ. ಸೊ ಇದನ್ನ ಏನ್ ಹೇಳ್ತಾರೆ, ಇದು ಮೃತ್ಯು ಸಮುದ್ರ ಅಂತ ಹೇಳ್ತಾರೆ. ಈ ತರ ಏನು ಇಲ್ಲ ಅಂದ್ರೆ ಇದೆ ಈ ಜಗತ್ತೇನು ಪವರ್ಗ ಅಂತ ಹೇಳಿ, ಪ ಅಂದ್ರೆ ಪರಿಶ್ರಮ, ತುಂಬಾ ಕಷ್ಟ ಪಡ್ಬೇಕು ಈ ಜಗತ್ತಲ್ಲಿ. ಏನ್ ಸಿಗ್ಬೇಕಂದ್ರೂ ಕೂಡ ತುಂಬಾ ಕಷ್ಟ ಪಡ್ಬೇಕು. ಎಷ್ಟು ಕಷ್ಟ ಪಡ್ಬೇಕು ಅಂದ್ರೆ ಬಾಯಿಂದ ನೊರೆ ಬರುತ್ತೆ, ಫೇನ ಪಪ್ಪ ಬಾ. ಆಮೇಲೆ ಇಷ್ಟೆಲ್ಲ ಮಾಡಿದ್ರು ಕೊನೆಗೆ ಇದೆಲ್ಲ ವ್ಯರ್ಥ, ಇಲ್ಲ ವಿಫಲ. ಬಾ ಪ ಬಾ ಭಾ, ಭಯ ಇರುತ್ತೆ. ಅಯ್ಯೋ ಏನಾಗುತ್ತೆ, ಈಗ ಇರೋದನ್ನ ಹೇಗೆ ನಾನು ರಕ್ಷಣೆ ಮಾಡೋದು, ಈಗ ಸಿಕ್ಕಿದೆ ನಂಗೆ, ನಾನು ಕಷ್ಟದಿಂದ ಪರಿಶ್ರಮದಿಂದ ಇದನ್ನ ಹೇಗೆ ನಾನು ಏನೋ ಇದೇ ರೀತಿಯಲ್ಲಿ ರಕ್ಷಣೆ ಮಾಡೋದು, ಎಲ್ಲವನ್ನು ನನ್ನ ಸಂಪಾದನೆ ಮಾಡಿದ್ದು ಇಲ್ಲ ಅಂದ್ರೆ ನನ್ನ ಕುಟುಂಬದವ್ರನ್ನು ಹೇಗೆ ನಾನು ರಕ್ಷಣೆ ಮಾಡೋದು, ಭಯ ಏನಾಗುತ್ತೋ ಹೇಗಾಗುತ್ತೋ. ಕೊನೆಗೆ ಇದೆಲ್ಲ ಆಗುತ್ತೆ, ಕೊನೆಗೆ ಬರುತ್ತೆ ಮೃತ್ಯು ಕಾದಿದೆ ನಮಗೆ. ಪಪ್ಪ ಭಬ್ಬ ಮ, ಮೃತ್ಯು ಬಂದ್ರೆ ಒಂದೇ ಸಲ ಫಿನಿಶ್. ಮೃತ್ಯು ಸರ್ವ ಹರಶ್ಚಾಹಂ. ಸೊ ಮೃತ್ಯು ಅನ್ನೋದು ಎಲ್ಲವನ್ನು ಕೂಡ ತೆಗೆದುಬಿಡುತ್ತೆ. ನಮ್ಮದು ಅಂತ ಏನಿದೆ, ನನ್ನದು ಅಂತ ನಾನೇನು ಪಡ್ಕೊಂಡಿದ್ದೇನೆ, ನನ್ನ ವಿದ್ಯೆಯೋ, ನನ್ನ ಏನೋ ಶಕ್ತಿ ಸಾಮರ್ಥ್ಯವೋ, ನನ್ನ ಒಂದು ಆರ್ಥಿಕ ಸ್ಥಿತಿನೋ ಏನಾದ್ರೂ ಆಗ್ಬೋದು. ಸೊ ಎಲ್ಲವೂ ಕೂಡ ಒಂದು ಕ್ಷಣದಲ್ಲಿ ಅಂತ್ಯವಾಗುತ್ತೆ. ಮೃತ್ಯು. ಸೊ ಏನ್ ಹೇಳ್ತಾರೆ ಅದಕ್ಕೆ, ಇದನ್ನ ಮೃತ್ಯುವಿನ ಓಷನ್ ಆಫ್ ಡೆತ್, ಮೃತ್ಯುವಿನ ಸಾಗರ ಅಂತ ಹೇಳ್ತಾರೆ. ಸಾಗರದಲ್ಲಿ ಏನ್ ಮಾಡೋದು ನಾವು, ಸ್ವತಃ ಮೃತ್ಯುವಿನ ಸಾಗರ, ಏನು ಮಾಡಕ್ಕಾಗಲ್ಲ ಅಲ್ಲಿ. ಆ ಮೃತ್ಯು ಸಾಗರದಲ್ಲಿ ಈಜಕ್ಕಾಗತ್ತ? ಹಾಗೆ ಮೃತ್ಯುವಿನ ಯಾರು ಕೂಡ. ಆದರೆ ಮಾನವ ಜನ್ಮ ಭಗವಂತನ ಕೊಟ್ಟಿದ್ದಾನೆ, ಕೃಷ್ಣ ನಮ್ಗೆ ಇದು ದಯಪಾಲಿಸಿದ್ದಾನೆ. ಮಾನವ ಜನ್ಮ ನಿರ್ದೇಹಂ ಆದ್ಯಂ ಸುಲಭಂ ಸುದುರ್ಲಭಂ ಹೇಳ್ತಾರೆ. ಸೊ ಈ ದೇಹ ನಮಗೆ ಭಗವಂತನ ಕೊಟ್ಟಿರೋದು ಇದು ಪ್ಲವಂ ಸುಕಲ್ಪಂ ಗುರುಕರ್ಣದ. ಇದು ಪ್ಲವ ಅಂದ್ರೆ ಏನೋ ಒಂದು ಶಿಪ್ಪು, ಒಂದು ನೌಕೆ, ಒಂದು ಹಡಗು. ಸೊ ಒಂದು ಸಾಗರದಲ್ಲಿ ಇದ್ದಾಗ ನಾವು ಈಜಕ್ಕಾಗಲ್ಲ ಸಾಗರದಲ್ಲಿ, ಅದ್ರಲ್ಲಿ ನಮ್ಗೆ ಒಂದು ನೌಕೆ ಬೇಕು, ಇಲ್ಲಾಂದ್ರೆ ಒಂದು ಹಡಗು ಬೇಕು. ಸೊ ಹೇಳ್ತಾರೆ ಹಾಗೆ ನಮ್ಗೆ ಈ ದೇಹ, ಈಗ ಮಾನವ ದೇಹ ಭಗವಂತನ ಕೊಟ್ಟಿದ್ದಾನೆ. ನರದೇಹಂ ಆದ್ಯಂ. ಇದು ಬೇರೆ ಪ್ರಾಣಿ ಪಕ್ಷಿ ದೇಹದಲ್ಲಿ ಆ ನೌಕೆಗಳು ಆಗೋದಿಲ್ಲ. ಆ ನೌಕೆ ಚಿಕ್ಕ ನೌಕೆ ಇರ್ಬೋದು, ಅದಷ್ಟು ಗಟ್ಟಿ ಇಲ್ಲ. ಆದ್ರೆ ಮನುಷ್ಯನ ದೇಹ ನಮಗೆ ನರದೇಹ ಅಂದ್ರೆ ಈ ಪ್ಲವಂ, ಇದ್ರಲ್ಲಿ ನಮ್ಗೆ ಸಿಕ್ಕಿರೋ ಇದು ಸುಲಭಂ ಸುದುರ್ಲಭಂ, ಬಹಳ ರೇರ್. ಇಷ್ಟು ಒಂದು ಅಚ್ಚುಕಟ್ಟಾದ ಒಂದು ದೇಹ, ಆ ಬುದ್ಧಿ ಆ ಭಗವಂತನು ಅನುಗ್ರಹಿಸಿ ಆ ದೇಹವೇ. ಸೊ ಈ ಹಡಗಿನಲ್ಲಿ ಹೇಳ್ತಾರೆ, ಈ ಹಡಗು ಸ್ವಲ್ಪ ಸ್ಟ್ರಾಂಗ್ ಹಡಗು. ಇದು ಬೇರೆ ಪ್ರಾಣಿ ಪಕ್ಷಿಗಳ ಆತರ ಹಡಗು ಅಲ್ಲ, ಇದು ಆತರ ಒಂದು ನೌಕೆ ಅಲ್ಲ. ಇದು ಸ್ವಲ್ಪ ಇದರಲ್ಲಿ ಇದೆ. ಆದರೆ ಅಷ್ಟೇ ಹಡಗು ಇದ್ರೆ ಸಾಕಾಗತ್ತಾ? ಆಯ್ತು, ನಮ್ಮ ಹತ್ರ ಇವಾಗ ದೊಡ್ಡ ಕಂಪನಿ ಟೈಟಾನಿಕ್ ಅಂತ ಹೇಳಿದ್ರು,
ಆತರ ಒಂದು ಹಡಗು ನಮ್ಗೆ ತಯಾರಿ ಕೊಡ್ಬೋದು. ಇಲ್ಲ ಅಮೆರಿಕ ದೇಶದಲ್ಲೇ ಹೇಳ್ಬೋದು, ಒಂದು ದೊಡ್ಡ ಕಂಪನಿ ಯಾವುದು, ಇಲ್ಲ ಇಂಡಿಯಾದಲ್ಲಿ ಭಾರತದಲ್ಲಿ ದೊಡ್ಡ ಕಂಪನಿಗಳು ಇರ್ಬೋದು. ಸೊ ಇದು ಹಡಗು ಮಾಡ್ಬಿಟ್ರೆ ಆಗತ್ತಾ? ಹಡಗು ನಾವು ಮಾಡಿ ಅದು ಸಮುದ್ರಕ್ಕೆ ಹಾಕಿದ್ರೆ ಆಗೋದಿಲ್ಲ. ಹಡಗಿಗೆ ಅದನ್ನ ಸರಿಯಾಗಿ ಒಬ್ಬ ಕ್ಯಾಪ್ಟನ್ ಬೇಕು. ಕರ್ಣಧಾರಂ, ಗುರು ಕರ್ಣಧಾರಂ. ಗುರು ಅಂದ್ರೆ ಆಚಾರ್ಯ, ಗುರುಷ್ಯ ಪರಂಪರೆಯಲ್ಲಿ ಬರೋ ಗುರುಗಳು, ಆಚಾರ್ಯರು. ಸೊ ಇವರು ನಮಗೆ ಆ ನೌಕೆಯನ್ನು, ಆ ಹಡಗನ್ನು ನಮಗೆ ಯಾವ ರೀತಿಯಲ್ಲಿ ಹೋಗ್ಬೇಕು ಆ ಮಾರ್ಗದರ್ಶನ ಕೊಡುವ ವ್ಯಕ್ತಿಗಳು. ಹೇಗೆ ಮಾರ್ಗದರ್ಶನ ಕೊಡ್ತಾರೆ ಇವರು ಹೇಳ್ತಾರೆ, ಮಯಾನುಕೂಲೇನ ನಭಸ್ತಿರುತ್ತಾರೆ. ಅಂದ್ರೆ ಭಗವಂತನ ನಿರ್ದೇಶನಗಳನ್ನು ಅವರು ಉಪಯೋಗಿಸ್ತಾರೆ. ಅವರು ಶಿಪ್ ಕ್ಯಾಪ್ಟನ್ ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತು, ಅವ್ರಿಗೆ ಗಾಳಿ ಯಾವ ಕಡೆಯಿಂದ ಬೀಸುತ್ತೆ, ಯಾವ ಕಡೆಯಿಂದ ಹೋದ್ರೆ ಚಲನೆ ಆಗತ್ತೆ, ಇದು ಹಡಗು ಯಾವ್ದು ಇದಾದ್ರೆ ಯಾವ ತರ ಒಂದು ಸ್ಥಿತಿ ಬಂದ್ರು ಕೂಡ ಅವ್ರಿಗೆ ಅದ್ರಲ್ಲಿ ಹೇಗೆ ಅದ್ರಲ್ಲಿ ಹೋಗ್ಬೇಕು ಅಂತ ಗೊತ್ತು ಅಂದ್ರೆ ಅವ್ರಿಗೆ ಆ ಒಂದು ಅನುಭವ ಇದೆ, ವೈಯಕ್ತಿಕ ಅನುಭವ ಮತ್ತೆ ಶಾಸ್ತ್ರದ ಒಂದು ಇದು ಜ್ಞಾನ ಇದೆ. ಸೊ ಹಾಗೆ ಹಡಗಲ್ಲಿ ಶಿಪ್ ಕ್ಯಾಪ್ಟನ್ ಅಂದ್ರೆ ಅವರು ಆ ರೀತಿ ಅವರು ಕೂಡ ಗಾಳಿಯಿಂದ. ಸೊ ಗಾಳಿ ಅಂದ್ರೆ ಇಲ್ಲಿ ಹೇಳ್ತಾರೆ, ಇದು ಭಗವಂತನ ನಿರ್ದೇಶನಗಳು. ಈ ಭಗವದ್ಗೀತೆ, ಭಾಗವತ, ಇದರಲ್ಲಿ ನಮ್ಗೆ ವೇದಗಳ ನಿರ್ದೇಶನ ಇದೆ. ಅದರಲ್ಲೂ ನಮ್ಗೆ ಭಗವದ್ಗೀತೆ, ಭಾಗವತ ಅಷ್ಟು ನಮಗೆ ಭಗವಂತನು ನಮ್ಗೆ ಇಲ್ಲಿಂದ ಪಾರಿ ಹೋಗ್ಲಿಕ್ಕೆ, ಇದರಿಂದ ನಾವು ಕ್ರಾಸ್ ದಾಟಿ ಹೋಗ್ಲಿಕ್ಕೆ ವೇದಗಳಿಲ್ಲ ಅಂದ್ರೆ ಸಾಮಾನ್ಯವಾಗಿ ಏನ್ ಹೇಳ್ತಾರೆ, ನಿಸ್ತ್ರೈಗುಣ್ಯ ವಿಷಯ ವೇದ, ತ್ರೈಗುಣ್ಯ ವಿಷಯ ವೇದ ಭಗವದ್ಗೀತೆ ಕೃಷ್ಣ ಹೇಳ್ತಾನೆ. ಸಾಮಾನ್ಯವಾಗಿ ಇರ್ಬೋದು ಹಡಗುಗಳು, ಇಲ್ಲೇ ನಾವು ಸ್ವಲ್ಪ ಹೊತ್ತು ಚಲನೆ ಮಾಡಕ್ಕೆ, ಇಲ್ಲೇ ಏನಾದ್ರು ಹೋಗಿ ಬರೋದಕ್ಕೆ. ಆದ್ರೆ ಈ ಭಗವದ್ಗೀತಾ ಇದು ನಿಸ್ತ್ರೈಗುಣ್ಯ, ಇದನ್ನು ದಾಟು ಹೋಗೋದಕ್ಕೆ. ನಿಸ್ತ್ರೈಗುಣ್ಯ ಭವ ಅರ್ಜುನ, ನಮ್ಗೆ ಈ ಸಾಗರದಿಂದ ಕೊನೆಗೆ ಒಂದು ಹೋಗ್ಬೇಕು, ನಾವು ಪಾರಿ ಮಾಡಿ ವೈಕುಂಠ ಜಗತ್ತಿಗೆ ಹೋಗ್ಬೇಕು, ನಾವು ಭೌತಿಕ ಸಮುದ್ರದಿಂದ ಆಧ್ಯಾತ್ಮಿಕ ಜಗತ್ತು ಹೋಗ್ಬೇಕು. ಸೊ ಇದು ನಮ್ಗೆ ನಾಡಿ. ಸೊ ಇದು ನಮ್ಗೆ ಕೊಟ್ಟಿರೋ ದೇಹ ಭಗವಂತನು, ಇದನ್ನ ಸರಿಯಾದ ಸಹಾಯವನ್ನು ಆಚಾರ್ಯರಿಂದ ಮತ್ತೆ ಮಾರ್ಗದರ್ಶನವನ್ನು ಈ ಭಗವದ್ಗೀತಾ ಗ್ರಂಥಗಳಿಂದ ನಾವು ಪಡೆದು ನಾವು ಪರಿಪೂರ್ಣತೆ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಎಷ್ಟು ನೇರವಾಗಿ ಇಲ್ಲಿ ನಮ್ಗೆ ಈ ಭಾಗವತ ಶ್ಲೋಕದಲ್ಲಿ ಋಷಿ ಮುನಿಗಳು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಶ್ಲೋಕದಲ್ಲಿ, ಯನ್ ನಾಮಧೇಯಂ ಅಭಿಧಾಯ ನಿಶಮ್ಯ ಚಾದ್ದ. ಅದ್ದ ಅಂದ್ರೆ ನೇರವಾಗಿ. ಆಮೇಲೆ ಲೋಕೋ ಅಂಜಸ ತರತಿ ದುಸ್ತರಾಂ ಹೇಳ್ತಾರೆ. ಇದು ಜನರನ್ನು ತುಂಬಾ ಸುಲಭವಾಗಿ, ಸಂಪೂರ್ಣವಾಗಿ ಇದು ನಮ್ಮನ್ನು ಏನು ಕಷ್ಟವಿಲ್ಲದೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಏನ್ ಕರ್ಕೊಂಡು ಹೋಗುತ್ತೆ? ಎನ್ ನಾಮಧೇಯ, ಯಾರ ಭಗವಂತನ ಶಾರಂಗ ಧನ್ವ, ಭಗವಂತನು ಸಾರಂಗ ಪಾಣಿ ಅಂತ ಕೂಡ ಭಗವಂತನಿಗೆ ಹೇಳ್ತಾರೆ. ಆ ಶಾರಂಗ ಧನುಷನು ಭಗವಂತನು ಇಟ್ಕೊಂಡಿರ್ತಾನೆ. ಸೊ ಅವನ ನಾಮದಿಂದಲೇ ಈ ಒಂದು ದುಸ್ತರವಾದ ಸಾಗರವನ್ನು ನಾವು ದಾಟಿ ಹೋಗ್ಬೋದು, ಅಪಾಯಕಾರವಾದ ಸಾಗರವನ್ನು ದಾಟಿ ಹೋಗ್ಬೋದು. ಅದು ಅಡ್ಡ, ನೇರವಾಗಿ, ಸಂಪೂರ್ಣವಾಗಿ, ಸುಲಭವಾಗಿ, ಏನು ಕಷ್ಟವಿಲ್ಲದೆ ನಾವು ಪಾರು ಮಾಡಬಹುದು. ಹರೇರ್ ನಾಮ ಇವ ಕೇವಲಂ ಕಲೋ ನಾಸ್ತೇವ ಗತಿರನ್ಯತ. ಸೊ ನಮಗೆ ಬೇರೆ ಏನು ಗತಿ ಇಲ್ಲ. ನಮ್ಗೆ ಗತಿ ಅಂದ್ರೆ ಕೃಷ್ಣ, ಹರಿಯ ನಾಮ ಒಂದೇ, ಕೃಷ್ಣ ನಾಮ ಒಂದೇ. ಎನ್ ನಾಮಧೇಯ. ಸೊ ಇಲ್ಲಿ ಹೇಳ್ತಾರೆ ಎನ್ ನಾಮಧೇಯ. ಇಲ್ಲಿ ಸಾರಂಗಪಾಣಿ ಅಂದ್ರೆ ಕೃಷ್ಣನು, ಸಾರಂಗ ಧನ್ವ ಅಂದ್ರೆ ಕೃಷ್ಣನು. ಸೊ ಇಲ್ಲಿ ಯಾರು ಇನ್ಯಾರಿಗೂ ಉದ್ದೇಶವಾಗಿಲ್ಲ, ಇನ್ಯಾರಾದ್ರೂ ದೇವತೆಗಳು. ಸೊ ಕೆಲವೊಮ್ಮೆ ಜನರು ಆತರ ಅನ್ಕೊಳ್ತಾರೆ, ನಾಮದ ಪ್ರಭಾವ ತುಂಬಾ ಇದೆ, ಸೊ ಯಾವ ನಾಮ ಆದ್ರೂ ಆಗ್ಬಹುದು. ಇಲ್ಲ, ಇಲ್ಲಿ ಎನ್ ನಾಮ ಅಂತ ಹೇಳ್ತಾ ಇರೋದು ಈ ಶ್ಲೋಕದಲ್ಲಿ ಯಾರು? ಸಾರಂಗಪಾಣಿ ವಿಷ್ಣು, ಕೃಷ್ಣನ ನಾಮವನ್ನು ಹೇಳ್ತಾ ಇದ್ದಾರೆ. ಹರೇರ್ ನಾಮ ಒಂದೇ. ಇಲ್ಲ ನಾವು ಬೇರೆ ಏನೋ ಸಹಸ್ರನಾಮ ಹೇಳ್ತೇವೆ ನಾವು, ದೇವತೆಗಳ, ದೇವಿಯ, ಇಲ್ಲ ಅಂದ್ರೆ ಎಷ್ಟೋ ಜನ ಸೃಷ್ಟಿ ಕೂಡ ಮಾಡ್ಕೊಳ್ತಾರೆ. ಒಂದೊಂದು ಮಂತ್ರಗಳು ಸೃಷ್ಟಿ ಮಾಡ್ತಾರೆ. ಅವರು ಮಂತ್ರಗಳು ಸೃಷ್ಟಿ ಮಾಡಿ ಆ ರಾಗವಾಗಿ ಒಂದು ಲಯ ರಾಗವನ್ನು ಇದರಲ್ಲಿ ಅವ್ರು ಮಾಡಿ, ಅವ್ರ ಮಂತ್ರವನ್ನು ತಯಾರಿ ಮಾಡಿ ಜನರಿಗೆ ಕೊಟ್ಟು, ಜನರು ಹೇಳ್ತಾರೆ ಇದರಿಂದ ನಾವು ಉದ್ಧಾರ ಆಗ್ತೇವೆ. ಇಲ್ಲ, ಆ ತರ ಎಲ್ಲ ಆಗೋದಿಲ್ಲ. ಶಾಸ್ತ್ರದಲ್ಲಿ ಹೇಗೆ ಕೊಟ್ಟಿದ್ದಾರೆ, ಆಚಾರ್ಯರು ನಮ್ಗೆ ಹೇಗೆ ಮುಂದಿಟ್ಟು ಕೊಟ್ಟಿದ್ದಾರೆ, ಆ ವಿಧಾನದಿಂದಲೇ ನಮಗೆ ಇದು ನಾವು ಭಗವಂತನ ಮಾರ್ಗ ಸುಲಭ, ಸರಳ. ಆದ್ರೆ ನಾವು ಹೇಗಿದೆ ಹಾಗೆ ಮಾಡಿ, ನಮ್ಮದ ರೀತಿಯಲ್ಲಿ ನಾವು ಏನು ಮಾಡಬಾರ್ದು. ಭಗವದ್ಗೀತೆಯಲ್ಲಿ ಕೃಷ್ಣ ಕರೆಕ್ಟ್ ಕ್ಲಿಯರ್ ಆಗಿ ಹೇಳಿದ್ದಾನೆ, ಯಾಂತಿ ದೇವ ವ್ರತ ದೇವ ಪಿತೃಣ್ಯಾತಿ ಪಿತೃವ್ರತ.
ಸೊ ನೀವು ಯಾವ ದೇವತೆಯನ್ನು ಆರಾಧಿಸ್ತೀರಾ, ಸೊ ಅವರನ್ನ ಹೆಸರನ್ನು ನೀವು ಆರಾಧಿಸ್ತಾ ಇದ್ರೆ ನೀವು ಆ ಲೋಕಕ್ಕೆ ಹೋಗ್ತೀರಾ. ಸೊ ಮಧ್ಯಾಜಿನೋ ಅಪಿ ಯಾಂತಿ ಮಾಂ, ನನ್ನನ್ನು ಆರಾಧಿಸೋದು, ಸೊ ಕೃಷ್ಣನ ನಾಮವನ್ನು, ವಿಷ್ಣು ನಾರಾಯಣ ನಾಮವನ್ನು ಆರಾಧಿಸ್ತಾ ಅವನು ಪೂಜಿಸಿದ್ರೆ ಅವನ ಧಾಮಕ್ಕೆ ಹೋಗ್ಬೋದು. ಬೇರೆ ದೇವತೆಗಳನ್ನ ನಾವು ಆರಾಧಿಸ್ತಾ ಇರೋದು, ಆ ಪೂಜೆ ಅವರ ನಾಮವನ್ನು ಹೇಳ್ತಾ ಇರೋದು, ಅದರಿಂದ ಅವ್ರ ಲೋಕಕ್ಕೆ ಹೋಗ್ಬೋದು. ಆ ನಾಮ ಕೃಷ್ಣ ನಾಮ ಒಂದೇ ಅಲ್ಲ. ಸೊ ಅದು ಒಂದು ಅಪರಾಧ. ಏನ್ ಹೇಳ್ತಾರೆ ಅದು ಮೊದಲ ಅಪರಾಧವೇ. ಎಸ್, ಟು ಕನ್ಸಿಡರ್ ದ ನೇಮ್, ಭಗವಂತನ ನಾಮ ಒಂದೇ ಅಂತ ಭಾವಿಸುವ ಇಲ್ಲ. ಕೃಷ್ಣನಾಮ ಸ್ಪಷ್ಟವಾಗಿ ಕೃಷ್ಣ ಪದ್ಮಪುರಾಣದಲ್ಲಿ ಹೇಳಿದೆ. 10 ಅಪರಾಧಗಳಲ್ಲಿ ಮೊದಲನೇ ಅಪರಾಧವೇ ಇದು. ಸೊ ಭಗವಂತನ ನಾಮ ಮತ್ತೆ ಇತರ ದೇವತೆಗಳ ನಾಮ ಇಲ್ಲ. ಇತರ ದೇವತೆಗಳ ಎರಡನೇದು, ಸಾರಿ ಮೊದಲನೇದಲ್ಲ, ಎರಡು. ಸಂಸ್ಕೃತ ಇದು ಶ್ಲೋಕ ಗೊತ್ತಾ ಯಾರಿಗಾದ್ರೂ? ಅದು ಅದರ ಸಂಸ್ಕೃತ 5 ವರ್ಷನ್ ಗೊತ್ತಾ? ಪದ್ಮಪುರಾಣದ್ದು 2ನೇ ಅಪರಾಧ. ಸೊ ಭಗವಂತನ ನಾಮ, ಹರಿನಾಮವನ್ನು ದೇವತೆಯ ನಾಮವಾಗಿ ಸಮವಾಗಿ ನೋಡುವುದು. ಸೊ ಇದು ಮಾಡಿದ್ರು ಅಂದ್ರೆ ಅದು ಮಾಡಿದ್ರು ಒಂದೇ. ಸೊ ಒಂದ್ಸಲ ಜನರು ಹೇಳ್ತಾರೆ ಭಜನೆ ಮಾಡೋದು, ಕೀರ್ತನೆ ಮಾಡೋದು ಅಂದ್ರೆ ಅದು ಎಲ್ಲವೂ ದೇವತೆಗಳ ನಾಮಗಳು ಅಂತ ಇಲ್ಲ. ತುಂಬಾ ವ್ಯತ್ಯಾಸ ಇದೆ. ಅದು ಹೋಲಿಕೆನೂ ಮಾಡಕ್ಕಾಗಲ್ಲ. ಕೃಷ್ಣನು ಪರಮಪುರುಷ, ನಾವು ಅವನ ಅಂಶವಾದ ಜೀವಿ ನಾವು. ಸೊ ಒಬ್ಬರು ಇರ್ಬೋದು, ಅವರ ಒಂದು ಪುಣ್ಯ ಕಾರ್ಯದಿಂದ ಒಂದು ದೇವತಾ ಸ್ಥಾನದಲ್ಲಿ ಇರ್ಬೋದು, ಆದರೆ ಅವರು ಕೃಷ್ಣನು ಅದು ಒಂದೇ ಆಗೋಕ್ ಸಾಧ್ಯ ಇಲ್ಲ. ಒಂದಾಗಿ ನೋಡೋದು ಅದು ಎಷ್ಟು ನಾರಾಯಣಂ ದೇವಂ ಬ್ರಹ್ಮರುದ್ರಾದಿ ದೇವತೈ ಸಮತ್ವೇನ ವೀಕ್ಷೇತ ಸ ಪಾಷಾಂಡಿ ಭವೇ ಧ್ರುವಂ. ಸೊ ಹೇಳ್ತಾರೆ, ಉನ್ನತ ವ್ಯಕ್ತಿಗಳು ಬ್ರಹ್ಮ ಶಿವ ಅವ್ರು ಸಾಮಾನ್ಯ ವ್ಯಕ್ತಿಗಳಲ್ಲ. ಅವರನ್ನು ಕೂಡ ನಾವು ವಿಷ್ಣು ಕೃಷ್ಣನ ಸಮಾನವಾಗಿ ನೋಡಬಾರ್ದು. ಕೃಷ್ಣನಿಗೆ ಯಾರು ಸಮವಿಲ್ಲ, ಯಾರು ಮೇಲಿಲ್ಲ. ಸೊ ಹಾಗೆ ಅವನ ನಾಮವೂ ಕೂಡ ಕೃಷ್ಣನಾಮ ಮತ್ತೆ ಈ ದೇವತೆಗಳ ನಾಮ, ಬ್ರಹ್ಮ ಶಿವನೂ ಆಗಿದ್ರು, ಅದು ಒಂದೇ ಅಂತ ನಾವು ನೋಡ್ಬೋದು. ಅದೊಂದು ಏನಂತಾರೆ, ಪಾಷಾಂಡಿ ಅಂದ್ರೆ ಆ ವ್ಯಕ್ತಿ ಯಾವ ವೈದಿಕ ಕ್ರಿಯೆಗಳಿಗೆ ಅವರು ಅರ್ಹರಲ್ಲ, ಅವರು ನೋಡೋ ಇದಿಲ್ಲ. ಸೊ ಆ ರೀತಿಯಲ್ಲಿ ಕೂಡ ಅದರ ಒಂದು ಖಂಡನೆ. ಸೊ ನಾಮಧೇಯ ಅಂದ್ರೆ ಕೃಷ್ಣನ ನಾಮ, ಹರಿನಾಮ, ಇದನ್ನು ನಾವು ಹೇಳ್ಬೇಕು. ಇಲ್ಲಿ ಹೇಳ್ತಾ ಇರೋದು ಅದರ ಹೇಳೋದ್ರಿಂದ ಅಭಿದಾಯ ಅಂದ್ರೆ ಹೇಳೋದು, ನಿಶಮ್ಯ ಅಂದ್ರೆ ಕೇಳೋದು. ಅಭಿದಾಯ ನಿಶಮ್ಯ ಅದ್ದ, ನೇರವಾಗಿ ನಮ್ಮನ್ನು ಇದು ಈ ಲೋಕದಿಂದ ಇದು ವ್ಯಕ್ತಪಡಿಸುತ್ತೆ. ಆಕ್ಚುಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೃಷ್ಣನೇ ಚೈತನ್ಯ ಮಹಾಪ್ರಭು ಅವತರಿಸಿರೋದು. ಸೊ ಅವರು ಇದನ್ನು ಶುರು ಮಾಡಿದಾಗ ಅವರು ಎಲ್ಲ ಜನತೆಯನ್ನು ಸೇರಿಸಿಕೊಂಡು ಸಂಕೀರ್ತನೆ ಆರಂಭಿಸಿದರು. ಸೊ ಆಗ ಕೆಲವರು ಯಾಕಂದ್ರೆ ಬೇರೆ ಬೇರೆ ಪ್ರಕ್ರಿಯೆಗಳಿದೆ. ಈ ಯಾಗ ಮಾಡಬೇಕು, ಈ ಹೋಮ ಮಾಡಬೇಕು, ಈ ಒಂದು ಏನೋ ದೋಷಗಳಿದೆ, ಇದನ್ನ ನಿವಾರಣೆ ಮಾಡ್ಲಿಕ್ಕೆ ಈ ಕ್ರಿಯೆಗಳನ್ನು ಮಾಡಬೇಕು. ಸೊ ಎಷ್ಟೋ ನಮ್ಮಲ್ಲಿ ವಿಧವಾದ ವಿಧಾನಗಳಿದೆ. ಸೊ ಜನರು ಈ ದೇವತೆಗಳ ಆರಾಧನೆ ಮಾಡಬೇಕು, ಅವರವರು ಈ ದೇವತೆಗಳಿಗೆ ಈ ಶಕ್ತಿ ಇರೋದ್ರಿಂದ ಅವರು ನಿಮ್ಮ ಸೂರ್ಯದೇವನ ಪೂಜೆಯಿಂದ ಆರೋಗ್ಯವನ್ನು ಕೊಡ್ಬೋದು, ಇಲ್ಲಾಂದ್ರೆ ಇನ್ನೊಬ್ಬರ ದೇವತೆಯಿಂದ ಆರ್ಥಿಕ ಸುಧಾರಣೆ ಮಾಡ್ಬೋದು, ಇಬ್ಬರಿಂದ ನಿಮಗೆ ಸೂಕ್ತವ ಗಂಡನೋ ಹೆಂಡತಿನೋ ಸಿಗ್ಬಹುದು. ಈ ತರ ಇದೆ, ಶಾಸ್ತ್ರದಲ್ಲಿದೆ. ಇಲ್ಲ ನಿಮ್ಗೆ ಏನಾದ್ರು ಸಾಮರ್ಥ್ಯ ಅಂದ್ರೆ ರಾಜನಾಗಿ ನೀವು ಇದು ಮಾಡ್ಬೇಕು ಅಂದ್ರೆ, ಎಷ್ಟೋ ಜನರನ್ನು ನಿಯಂತ್ರಿಸ್ಬೇಕಂದ್ರೆ ನೀವು ಇಂದ್ರನನ್ನು ಪೂಜೆ ಮಾಡ್ಬೇಕು, ಇಲ್ಲ ಶಿವನನ್ನು ಪೂಜೆ ಮಾಡ್ಬೇಕು, ಈ ತರ ಎಲ್ಲ ಇದೆ. ಈಗೆಲ್ಲ ಜನರು ಈ ಸಲಹೆ ಕೊಡ್ಬೋದು. ಆದ್ರೆ ಚೈತನ್ಯ ಮಹಾಪ್ರಭುಗಳು ಅವರೆಲ್ಲರಿಗೆ ಜನರಿಗೆ ಕೇವಲ ನೀವು ಹರಿನಾಮವನ್ನು ಹೇಳಿ, ಹರೇರ್ ನಾಮ ಇವಾಗ ಕೇವಲ. ಸೊ ಆಗ ಅವರ ವಿರುದ್ಧವಾಗಿ ಕೆಲವು ಜನ ಅವರು ಹೋಗಿ ಅವರ ಯಾರು 15ನೇ ಶತಮಾನದಲ್ಲಿ ನವದ್ವೀಪದಲ್ಲಿ ಅವರು ಕಂಪ್ಲೇಂಟ್ ಮಾಡ್ತಾರೆ. ಅವರ ಯಾರಲ್ಲಿ ರಾಜನಾಗಿರ್ತಾರೆ, ರಾಜನಂದ್ರೆ ಮುಸ್ಲಿಂ ರಾಜರ ಬೆಂಗಾಲ್ ರಾಜನ ಕೆಳಗೆ ಕಾಜಿ ಅಂತ ಇರ್ತಾರೆ. ಸೊ ಅವ್ರು ಕಂಪ್ಲೇಂಟ್ ಮಾಡ್ತಾರೆ, ಈ ಚೈತನ್ಯ ಮಹಾಪ್ರಭು ನಮ್ಮ ಹಿಂದೂ ಧರ್ಮವನ್ನು ನಾಶ ಮಾಡ್ಬಿಡ್ತಾ ಇದ್ದಾರೆ. ಸೊ ಆಕ್ಚುಲಿ ಇದು ದೇವರ ನಾಮ, ಕೃಷ್ಣನ ನಾಮ ಅಂದ್ರೆ ಇದನ್ನು ಎಲ್ಲರೂ ಹೇಳ್ಬಾರ್ದು, ಎಲ್ಲರೂ ಹೇಳೋ ಹಾಗಿಲ್ಲ. ಇದಕ್ಕೆ ಇಷ್ಟೋ ಹೌದು, ಗಾಯತ್ರಿ ಮಂತ್ರ ಇದರಕ್ಕೆಲ್ಲ ಬಹಳ ಇರ್ಬೋದು, ಅದಕ್ಕೆ ಒಂದು ನಿಯಮಗಳಿದೆ. ಅದೇ ಹರಿನಾಮ ಭಗವಂತನ ನಾಮಕ್ಕೆ ಆತರ ಏನು ಕಟ್ಟುನಿಟ್ಟಾದ ಇದು ಇಲ್ಲ. ಭಗವಂತನ ನಾಮ ನಾವೆಲ್ಲೂ ಕೂಡ ನ ಕಾಲ ನ ನಿಯಮ ಇದು ಹೇಳ್ಬೋದು. ಯಾರು ಕೂಡ ಎಲ್ಲೂ ಕೂಡ ಯಾವ ಸಮಯದಲ್ಲೂ ಕೂಡ ಇದನ್ನ ಹೇಳ್ಬೋದು. ಭಗವಂತನ ಅದು ಕೃಪೆ, ಭಗವಂತನ ಶಕ್ತಿ. ಸೊ ಹಾಗೆ ಅವರ ಕಂಪ್ಲೇಂಟ್
ಸೊ ನಂತರ ನಮಗೆ ಗೊತ್ತು ಹಾಗೆ ಹೇಗೆ ಅವ್ರ ಕಂಪ್ಲೇಂಟ್ ಇಂದ ಅವರು ಒಂದು ಅವಕಾಶ ಕಾಯ್ತಾ ಇದ್ರೇನೋ ಅವ್ರ ಕಾಜಿ. ಸೊ ಅವರು ಹೋಗಿ ಅವರ ಸಂಕೀರ್ತನ ನಿಲ್ಲಿಸಿ ಸೊ ಈ ತರ ಮಾಡೋದು. ಸೊ ಆಗ್ಲಿಲ್ಲ ಅದು. ಮತ್ತೆ ಚೈತನ್ಯ ಮಹಾಪ್ರಭು ಅದಕ್ಕೆ ದೊಡ್ಡ ಒಂದು ಆಂದೋಲನವನ್ನು ಸೇರಿಸಿ, ಎಷ್ಟೋ ಜನನ ಸೇರಿಸಿ ಲಕ್ಷಾಂತರ ಜನ ಸೇರಿ ಅವರು ಸಂಕೀರ್ತನೆ ಮಾಡ್ತಾ ಕಾಜಿ ಹತ್ರ ಹೋಗ್ತಾರೆ. ಸೊ ಆಮೇಲೆ ಕಾಜಿನೂ ಕೂಡ ಚೈತನ್ಯ ಮಹಾಪ್ರಭು ಅನುಯಾಯಿ ಆಗ್ತಾರೆ. ಸೊ ಎನಿವೆ, ಸೊ ಚೈತನ್ಯ ಮಹಾಪ್ರಭು ಈ ವಿಧಾನ ಇದು ಬೇರೆ ಯಾವ ಒಂದು ವಿಧಾನಗಳ ಅಷ್ಟು ಇದು ಅಗತ್ಯ ಬೇರೆ ಇದು ನಾವು ಅವಲಂಬಿಸೋದು ಇದು ಬೇಕಾಗಿಲ್ಲ. ನೇರವಾಗಿ ಹರೇ ಕೃಷ್ಣ ಮಂತ್ರ, ಹರೇ ಕೃಷ್ಣ ಮಂತ್ರ ಇದು ಭಗವಂತನು ನಾಮಕಾರಿ ಬೌದ್ಧ ನಿಜ ಸರ್ವಶಕ್ತಿಸ್. ಭಗವಂತ ನಾಮದಲ್ಲಿ ಸಂಪೂರ್ಣ ಶಕ್ತಿಯನ್ನು ಭಗವಂತನು ಕೊಟ್ಟಿದ್ದಾನೆ. ಸೊ ನಮಗೆ ಭಗವಂತನಿಂದ ಏನು ನಾವು ನಮಗೆ ಬೇಕಾದ ರಕ್ಷಣೆ, ನಮಗೆ ಬೇಕಾದ ಮಾರ್ಗದರ್ಶನ ಎಲ್ಲವೂ ಅವನ ನಾಮ ಕೊಡ್ಬೋದು. ಭಗವಂತನ ಹೇಗೆ ಕೊಡ್ಬೋದು? ಭಗವಂತ ನಾಮವೇ ಕೊಡ್ಬೋದು. ನಮಗೆ ಭಗವಂತ ನಾಮದಲ್ಲಿ ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧ ನಿತ್ಯ ಮುಕ್ತೋ ಅಭಿನ್ನತ್ವಾತ್ ನಾಮ ನಾಮಿನ. ಸೊ ಭಗವಂತನ ನಾಮ ಸಂಪೂರ್ಣ ಶುದ್ಧವಾಗಿದೆ. ಭಗವಂತನು ಹೇಗೆ ಶುದ್ಧನು, ಭಗವಂತನ ನಾಮವೂ ಹಾಗೆ ಶುದ್ಧ. ನಾವು ಅಶುದ್ಧರಾದವ್ರನ್ನ ಆ ಶುದ್ಧ ನಾಮ ನಮ್ಮನ್ನು ಪರಿಶುದ್ಧ ಮಾಡುತ್ತೆ. ಸೊ ಭಗವಂತನ ನಾಮದ ಶಕ್ತಿಯಿಂದ ಏನು ಕೂಡ ಸಾಧ್ಯವಾಗುತ್ತೆ. ಸೊ ಹೀಗೆ ಭಗವಂತನ ನಾಮದ ಮಹಿಮೆ ಇದೆ. ಇನ್ಫ್ಯಾಕ್ಟ್ ಇವರು ಯಾರು ಆ ಕಾಜಿ ಕಳಿಸ್ತಾರೆ, ತನ್ನ ದೂತರನ್ನು ಕಳಿಸ್ತಾರೆ, ಈ ಸಂಕೀರ್ತನೆ ಎಲ್ಲ ಆಗ್ತಾ ಇದೆ ಅದನ್ನ ನಿಲ್ಲಿಸಿ ಅಂತ. ಸೊ ನಿಲ್ಲಿಸಿ ಅಂತ ಅವರು ನಿಲ್ಲಿಸ್ತಾರೆ. ಒಂದ್ ಕಡೆ ಎಲ್ಲೋ ಆಗ್ತಾ ಇರುತ್ತೆ, ನಿಲ್ಲಿಸ್ತಾರೆ. ಇನ್ನೊಂದ್ ಕಡೆ ಎಲ್ಲೋ ಹೋಗಿ ಹೇಳ್ತಾರೆ. 1-2 ಕಡೆ ಅವ್ರು ಮಾಡ್ತಾರೇನೋ. ಮತ್ತೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಲ್ಲಿ ಅದು ಅವ್ರಿಗೆ ಅವರ ದಾಡಿಗಳಿರುತ್ತೆ. ಅವ್ರದ್ದು ಸಾಮಾನ್ಯವಾಗಿ ಅವರು ದೊಡ್ಡ ದಾಡಿಯನ್ನು ಬೆಳೆಸ್ಕೊಳ್ತಾರೋ ಹೇಳ್ತಾರೆ, ಅದು ಸುಟ್ಟೋಯ್ತು. ಯಾಕಂದ್ರೆ ಭಗವಂತ ನಾಮ ಕೃಷ್ಣನು ಯಾರೋ ಸಂಕೀರ್ತನೆ ಮಾಡ್ತಾರೆ, ಇವರು ಹೋಗಿ ಅದನ್ನ ನಿಲ್ಲಿಸ್ತಾ ಇದ್ದಾರೆ. ಸೊ ಅವ್ರ ದಾಡಿಗಳೇ ಇದಾಯ್ತು. ಮತ್ತೆ ಅವರೆಲ್ಲ ಬಂದು ಆ ಕಾಜಿ ಹತ್ರ ಹೇಳ್ತಾರೆ. ಹಾಗೆ ಕಾಜಿ ಅದನ್ನ ನಿಲ್ಲಿಸ್ಬಿಡ್ತಾರೆ ಅಂದ್ರೆ ಇನ್ನಾಯ್ತು, ಇನ್ನು ಬಿಡಿ ಅವ್ರನ್ನ ಆಗಿತ್ತು. ಏನಿವೆ, ಸೊ ಈ ತರ ಎಲ್ಲ ನಡೆಯುತ್ತೆ. ಸೊ ಭಗವಂತನ ನಾಮವನ್ನು ಅದು ಭಗವಂತನೇ ಅದು. ಸೊ ಭಗವಂತನ ನಾಮವನ್ನು ನಾವು ಕೊನೆಗೆ ಒಂದು ಚೈತನ್ಯ ಮಹಾಪ್ರಭು ಭೇಟಿ ಮಾಡಿದಾಗ ಕೇಳಿದಾಗ ಅವ್ರು ಹೇಳ್ತಾರೆ, ಒಂದು ಕಾರಣ ಇದೇ ಹೇಳ್ತಾರೋ, ನಾನು ಯಾಕೆ ನಿಲ್ಲಿಸಿದೆ ಅಂದ್ರೆ ಈ ತರ ನನ್ನ ದೂತರು ಹೋದಾಗ ಅವರು ಎಲ್ಲಿ ನಿಲ್ಸಕ್ ಹೋದ್ರು ಅಲ್ಲಲ್ಲಿ ಅವರಿಗೆ ಅವರ ದಾಡಿಗಳು ಇದಾಗೋದು, ಬೆಂಕಿ ಇಟ್ಟು ಉರಿಯೋದು ಆ ಥರ ಎಲ್ಲ ಆಯ್ತು. ಮತ್ತೆ ನನಗೂ ಕೂಡ ಆ ರಾತ್ರಿ ನಾನು ನಿದ್ದೆ ಮಾಡಿದಾಗ ಒಂದು ಮಹಾನ್ ಉಗ್ರರೂಪ, ಆ ಉಗ್ರರೂಪ ಸಿಂಹದ ತಲೆ ಮತ್ತೆ ಮನುಷ್ಯನ ದೇಹ. ಯಾಕಂದ್ರೆ ಅವರಿಗೆ ನರಸಿಂಹ ಅದರ ಒಂದು ಅಷ್ಟು ಇದು ಇಲ್ಲ, ಅವರಿಗೆ ಜ್ಞಾನ ಇಲ್ಲ, ಅವರಿಗೆ ಇಲ್ಲ, ಅದರ ಒಂದು ಅನುಭವ ಇಲ್ಲ. ಸೊ ಹಾಗೆ ಅವರು ತುಂಬ ಉಗ್ರ ರೂಪದಲ್ಲಿ ಒಬ್ಬ ವ್ಯಕ್ತಿ ಸಿಂಹದ ತಲೆ ಮತ್ತೆ ಇದು ಮನುಷ್ಯನ ದೇಹದಲ್ಲಿ ಬಂದು ಅವರ ಇದನ್ನು ಕೈಗಳಿಂದ ನನ್ನ ಎದೆ ಮೇಲೆ ಇಟ್ಟು ಅವ್ರು ಹೇಳಿದ್ದು ಈ ರೀತಿ, ನನ್ನ ಸಂಕೀರ್ತನೆಯನ್ನು ನೀನು ನಿಲ್ಲಿಸಿದ್ರೆ ನಿನ್ನನ್ನು ನಾನು ನಿನ್ನ ಹೃದಯವನ್ನು ಸೀಳ್ಬಿಡ್ತೇನೆ, ಮತ್ತೆ ನಿನ್ನ ವಂಶವನ್ನು ನಾಶ ಮಾಡ್ಬಿಡ್ತೇನೆ. ಸೊ ಹೀಗೆ ನರಸಿಂಹದೇವರೇ ಅವ್ರಿಗೆ ಬಂದು ಆಮೇಲೆ ಅದನ್ನ ಅವರು ನೋಡಿ, ಅದಕ್ಕೆ ಗುರುತು ನನ್ನ ಈಗ ಕೂಡ ನನ್ನ ಅವ್ರ ಏನ್ ಬಟ್ಟೆ ಅವರು ವಸ್ತ್ರವನ್ನು ಧರಿಸಿದ್ರು ಅದನ್ನ ತೆಗೆದು ಚೈತನ್ಯ ಅವರಿಗೆ ತೋರಿಸ್ತಾರೆ. ನೋಡಿ ಗುರುತುಗಳ ಇನ್ನೂ ಕೂಡ ನನ್ನ ಮೇಲಿದೆ, ನರಸಿಂಹದೇವರ ಉಗುರುಗಳು, ಅದರ ಗುರುತು ಆ ಕಾಜಿ ಮೇಲೆ, ದೇಹ ಮೇಲೆ. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನೀವು ಸಂಕೀರ್ತನೆ ಮಾಡಿ ಈ ಹರೇ ಕೃಷ್ಣ ಆಂದೋಲನವನ್ನು ಮುಂದುವರಿಸ್ಕೊಂಡು ಹೋಗಿ, ಇದು ಸಾಕ್ಷಾತ್ ಭಗವಂತನಿಂದ ರಕ್ಷಿತವಾಗಿದೆ. ಯಾರು ಏನು ಮಾಡಕ್ಕಾಗಲ್ಲ, ಯಾರು ಇದನ್ನು ನಿಲ್ಲಿಸಕ್ಕಾಗೋದಿಲ್ಲ ಇದನ್ನು. ಸೊ ಸಾಕ್ಷಾತ್ ನರಸಿಂಹದೇವರೇ ಇದನ್ನ ರಕ್ಷಣೆ ಮಾಡ್ತಾರೆ, ಭಗವಂತನೇ ರಕ್ಷಣೆ ಮಾಡ್ತಾರೆ. ಸೊ ನಾವೇನ್ ಮಾಡ್ಬೇಕು, ನಾವು ಹರೇ ಕೃಷ್ಣ ಮಂತ್ರವನ್ನು ನಾವು ಜಪಿಸ್ಬೇಕು. ಶ್ರೀಲ ಪ್ರಭುಪಾದರು ಈ ಭಾವಾರ್ಥದಲ್ಲಿ ಕೇವಲ ಹರೇ ಕೃಷ್ಣ ಹೇಳೋದ್ರಿಂದ, ಕೇವಲ ಹರೇ ಕೃಷ್ಣ ಹೇಳೋದ್ರಿಂದ 3 ಬಾರಿ ಹೇಳ್ತಾ ಇದ್ದಾರೆ ಭಾವಾರ್ಥದಲ್ಲಿ. ಹೀಗೆ ಆಚಾರ್ಯರು ನಮಗೆ ಮತ್ತೆ ಆಶ್ವಾಸನೆ. ಶ್ರೀಲ ಪ್ರಭುಪಾದರು ಇದಕ್ಕೆ ಎಲ್ಲಿ ಹೋಗುವಾಗ, ಅಮೆರಿಕೆಗೆ ಹೋಗುವಾಗ ಅವರ ಗುರುವಿನ ಆದೇಶದಿಂದ ಈ ಸಂದೇಶವನ್ನು ಪ್ರಚಾರ ಮಾಡಬೇಕು, ಧರ್ಮದ ಪ್ರಚಾರ ಮಾಡಬೇಕು ಹೋಗ್ತಾ ಇದ್ದಾರೆ. ಪ್ರಭುಪಾದರು ಬರೀತಾರೆ, ನನಗೆ ವೈಯಕ್ತಿಕವಾಗಿ ಏನು ಶಕ್ತಿ ಇಲ್ಲ, ನಾನು ಬಹಳ ಒಂದು ಚಿಕ್ಕ ಜೀವಿ, ಬಹಳ ದೌರ್ಭಾಗ್ಯನು ನಾನು, ಆದರೆ ಈ ಭಗವಂತನ ನಾಮದ ಮೇಲೆ ನನಗೆ ಸಂಪೂರ್ಣ ಭರವಸೆ ಇದೆ.
ಶ್ರೀಲ ಪ್ರಭುಪಾದ ಆಚಾರ್ಯರು ಆತರ ಆಚಾರ್ಯರಿಗೆ ಸಂಪೂರ್ಣ ಭರವಸೆ ಭಗವಂತನ ನಾಮದ ಮೇಲೆ ಅವರ ವೈಯಕ್ತಿಕ ಅನುಭವದಿಂದ. ಸೊ ಅವರು ಹೇಳ್ತಾರೆ ಇದರಿಂದ ಖಂಡಿತವಾಗಿ ಇದು ಎಲ್ಲೋ ಈ ಧರ್ಮದ ಪ್ರಚಾರ ಆಗುತ್ತೆ, ಜನರು ಪಾಶ್ಚಾತ್ಯ ಜನರು ಸ್ವೀಕರಿಸ್ತಾರೆ. ಪಾಶ್ಚಾತ್ಯ ಜಗತ್ತಿನಲ್ಲಿ ಮೊದಲಿಗೆ ಶ್ರೀಲ ಪ್ರಭುಪಾದರು ನೋಡ್ತಾರೆ ಅಲ್ಲಿ ಅವ್ರಿಗೆ ಅಲ್ಲಿ ಬಾಸ್ಟನ್ ಹಾರ್ಬರ್ ಇದರಲ್ಲೇ ಅವ್ರಿಗೆ ಇಲ್ಲಿಂದ ಅವ್ರಿಗೆ ಹಡಗಿನಿಂದಾನೇ ಕಾಣುತ್ತೆ ಅವ್ರಿಗೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಹೈವೇಸ್ ಎಲ್ಲ ಹೆದ್ದಾರಿಗಳು, ಇದು ಎಲ್ಲ ಫ್ಲೈಓವರ್ ಒಂದರ ಮೇಲೆ ಇನ್ನೊಂದು. ಸೊ ನಮಗೆ ಅಂತಂದ್ರೆ ಎಷ್ಟು ಚೆನ್ನಾಗಿದೆ, ಎಷ್ಟು ಸೊಗಸಾಗಿದೆ ಇದು ಸ್ಥಳ ಅನ್ಸುತ್ತೆ ನಮ್ಗೆ. ಅಮೆರಿಕನ್ ದೇಶನೋ ಇಲ್ಲಾಂದ್ರೆ ನಮ್ಮ ಭಾರತದಲ್ಲಿ ಬಂದ್ರೆ ಒಂದು ಬಾಂಬೆನೋ ಬೆಂಗಳೂರು ಡೆಲ್ಲಿ ಈ ತರ ದೊಡ್ಡ ದೊಡ್ಡ ಇದು ನೋಡಿದ್ರೆ ಶ್ರೀಲ ಪ್ರಭುಪಾದರು ಆತರ ಕಾಣಿಸ್ತಿಲ್ಲ. ಶ್ರೀಲ ಪ್ರಭುಪಾದರಿಗೆ ಈ ಜನರು ಈ ತಾತ್ಕಾಲಿಕ ಜಗತ್ತು ಯಾವಾಗಾದ್ರೂ ಇದು ಜಗತ್ತು ಇಲ್ಲಿ ನಮ್ಮ ಮರಣ ಖಂಡಿತ, ಈ ದೊಡ್ಡ ದೊಡ್ಡ ಸಿಟಿ ನಗರ ಕೂಡ ನಾಶ ಆಗ್ಬಿಡ್ಬೋದು. ಸೊ ಇರುವಾಗ ಜನರು ಈ ತಾತ್ಕಾಲಿಕ ಇದರಲ್ಲಿ ಈ ರೀತಿ ದೊಡ್ಡ ದೊಡ್ಡ ಕಟ್ಟಡಗಳು, ದೊಡ್ಡ ದೊಡ್ಡ ಇದು ವ್ಯವಸ್ಥೆಗಳು ಇಂದ್ರಿಯ ಸುಖಕ್ಕೋಸ್ಕರ ಮಾಡ್ತಾ ಇದ್ದಾರಲ್ಲ, ಯಾವ ರಾಜಸ ತಾಮಸ ಗುಣ ತಾಮಸ ಗುಣದಲ್ಲಿ ಇದ್ದಾರಲ್ಲ. ಸೊ ಇವರಿಗೆ ಹೇಗೆ ಈ ಕೃಷ್ಣ ಪ್ರಜ್ಞೆ ವಿಷಯವನ್ನು ತಿಳಿಸೋದು ಅಂತ ಆಚಾರ್ಯರು ಕೃಷ್ಣನಿಗೆ ಪ್ರಾರ್ಥನೆ ಮಾಡೋದು. ಆದರೂ ಹೇಳ್ತಾರೆ ಶ್ರೀಲ ಪ್ರಭುಪಾದರು, ನಿನ್ನ ಇಚ್ಛೆಯಿಂದ ಅವರು ಹೀಗೆ ನೀನು ಅವ್ರಿಗೆ ಆತರ ಅವರ ಇಚ್ಛೆಗಳನ್ನು ಪೂರೈಕೆ ಮಾಡೋದ್ರಿಂದ ಅವ್ರಿಗೆ ರಾಜಸ ತಾಮಸ ಗುಣದಲ್ಲಿ ಬಿದ್ದು ಹೋಗಿದ್ದಾರೆ. ಆದ್ರೆ ನೀನು ಇಚ್ಛಿಸಿದರೆ ಮತ್ತೆ ಅವರು ಇದರಿಂದ ಮುಕ್ತರಾಗ್ತಾರೆ. ಸೊ ಕೃಷ್ಣ ನೀನು ನನ್ನನ್ನು ಹಾಗೆ ಒಂದು ಬೊಂಬೆಯಾಗಿ ಹೇಗೆ ಆಡಿಸ್ತಾನೋ, ಬೊಂಬೆ ಆಟ ಆಡಿಸೋವನು ಆ ರೀತಿ ನನ್ನನ್ನು ಆಡಿಸು, ಹೇಗ್ ಬೇಕೋ ಆಡಿಸು. ಸೊ ನಿನ್ನ ಇಚ್ಛೆ ಇದ್ರೆ ಅವರು ಈ ಭಾಗವತದ ಶ್ರವಣ ಮಾಡೋದ್ರಿಂದ ನಿನ್ನ ನಾಮದಿಂದ ಅವರು ಉದ್ಧಾರ ಆಗ್ತಾರೆ. ಶ್ರೀಲ ಪ್ರಭುಪಾದ ಆಚಾರ್ಯರು ಅವ್ರಿಗೆ ಸಂಪೂರ್ಣ ನಂಬಿಕೆ ಇತ್ತು ಮೊದಲು, ಹಾಗೆ ಅವರು ಕಾರ್ಯಗತ ಮಾಡಿದ್ರು. ಅವರ ನಾಮದ ಇದರಿಂದನೇ ಟಾಂಕಿನ್ಸ್ ಸ್ಕ್ವೇರ್ ಪಾರ್ಕ್ ಆಚಾರ್ಯರು ಹೋಗಿ ಅಲ್ಲಿ ಕೀರ್ತನೆ ಮಾಡ್ತಾ ಇದ್ದು ಗಂಟೆಗಟ್ಟಲೆ ಕಾಲ ಶ್ರೀಲ ಪ್ರಭುಪಾದರು ಹರಿನಾಮವನ್ನು ಹೇಳ್ತಾ ಇದ್ದು ಅದನ್ನು ಕೇಳಿ ಆ ವ್ಯಕ್ತಿಗಳು ಅಲ್ಲಿ ಅವರ ಹೃದಯದ ಮಾಲಿನ್ಯಗಳು ಸೊ ಅದೆಲ್ಲ ಇದು ಹೋಗಿ ಮತ್ತೆ ಆಚಾರ್ಯರು ಆ ತರ ಅವರು ಅವರ ಸಂಘದಿಂದ ಅವರು ಮಹಾತ್ಮರಾಗ್ತಾರೆ ಅವರೆಲ್ಲ. ಸೊ ಎನಿವೆ, ಸೊ ಹೀಗೆ ಭಗವಂತ ನಾಮದ ಶಕ್ತಿ, ನಾಮದ ಬಲ, ಭಗವಂತ ನಾಮದಲ್ಲಿ ಸಂಪೂರ್ಣ ಶಕ್ತಿ ಇದೆ. ಅದು ನಮ್ಗೆ ಪ್ರತಿಯೊಬ್ಬರು ನಾವು ಅದನ್ನ ಮೊದಲು ನಮಗೆ ಏನ್ ಹೇಳ್ತಾ ಇರೋದು, ಭಾರತ ಭೂಮಿತೆ ಮನುಷ್ಯ ಜನ್ಮ ಹೊಯ್ಲಯ ಜನ್ಮ ಸಾರ್ಥಕರಿ ಕರೋ ಪರ ಉಪಕಾರ. ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಾವು ಭಾರತ ಭೂಮಿ, ಈ ಜಗತ್ತಿನ ನಮ್ಗೆ ಆಟೋಮೆಟಿಕ್ಲಿ ಸ್ವಲ್ಪ ನಮ್ಗೆ ಶ್ರದ್ಧೆ ಇದೆ, ನಂಬಿಕೆ ಇದೆ. ಸೊ ಹಾಗಾಗಿ ಹೇಳ್ತಾರೆ, ಈ ಭಾರತ ಭೂಮಿಯಲ್ಲಿ ನಮ್ಗೆ ಈ ಮನುಷ್ಯ ಜನ್ಮ ಸಿಕ್ಕಿದೆ. ಸೊ ಮೊದಲು ನಾವು ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು, ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋ ಅಂದ್ರೆ ಈ ನಾಮದ ಲಾಭವನ್ನು ನಾವು ಪಡೆಯೋಣ. ನಾವು ಇದನ್ನು ಹರೇ ಕೃಷ್ಣ 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 ಹರೇ 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 ರಾಮ 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 ಇದನ್ನು ಜಪಿಸೋ ಮೂಲಕ ನಮ್ಮ ಜೀವನ ನಾವು ಸಾರ್ಥಕ ಮಾಡ್ಬೋದು. ನಂತರ ನಾವು ಇದನ್ನ ಬೇರೆಯವ್ರಿಗೆ ಕೊಡ್ಬೋದು. ಕರೋ ಪರ ಉಪಕಾರ, ಬೇರೆಯವ್ರಿಗೆ, ಮತ್ತೆ ನಾವು ಬೇರೆ ದೇಶದವ್ರಿಗೋ ಬೇರೆ ಇದ್ದಿವ್ರಿಗೋ ನಾವು ಕೊಡ್ಬೋದು. ಸೊ ಈ ಭಗವಂತ ನಾಮದಲ್ಲಿ ಎಲ್ಲ ಶಕ್ತಿ ಇದೆ. ಸೊ ಇದರಲ್ಲೂ ಆಗತ್ತೆ. ಇದರಲ್ಲಿ ಇದರಲ್ಲಿ ಒಂದ್ಸಲ ಹರಿದಾಸ್ ಠಾಕೂರರು ಅವ್ರು ಪ್ರತಿ ದಿವಸ ಈ ಭಗವಂತ ನಾಮವನ್ನು 3 ಲಕ್ಷ ನಾಮ ಹೇಳ್ತಾರೆ. ನಮಗೆ ಒಂದು 25,000 ನಾಮ, 16 ಸುತ್ತು ಅಂದ್ರೆ 25,000 ಆಗತ್ತೆ. ಇದು ಒಂದು ಇದರಲ್ಲಿ ಹರೇ ಕೃಷ್ಣ ಮತದಲ್ಲಿ 16 ನಾಮ ಇದೆ. 108 ಅಂದ್ರೆ 1728 ಆಗುತ್ತೆ. 16 ಸುತ್ತು ಮಾಡೋದು 25,000. ಅದೇ ಕಷ್ಟ ನಮ್ಗೆ. ಅವರು 3 ಲಕ್ಷ ಮಾಡ್ತಾ ಇದ್ರು. ಸೊ ಅವರನ್ನ ಒಂದ್ಸಲ ಯಾವುದೋ ಒಂದು ಸಭೆಗೆ ಆಹ್ವಾನಿಸ್ತಾರೆ. ಅಲ್ಲಿ ಆಹ್ವಾನಿಸಿದಾಗ ಅಲ್ಲೂ ಹೀಗೆ ಇದು ಎಲ್ಲರೂ ಹೇಳ್ತಾರೆ, ನಾವು ಏನು ಚರ್ಚೆ ಮಾಡೋಣ ಭಗವಂತನ ನಾಮದ ಮಹಿಮೆಯನ್ನು ಚರ್ಚೆ ಮಾಡೋಣ. ಭಗವಂತ ನಾಮವನ್ನು ಮಹಿಮೆಯನ್ನು ಚರ್ಚೆ ಮಾಡೋಣ ಅಂದ್ರೆ ಎಲ್ಲರೂ ಹೇಳ್ತಾ ಇರ್ತಾರೆ, ಭಗವಂತ ಕೃಷ್ಣ ನಾಮ ನಮ್ಗೆ ಮುಕ್ತಿ ಕೊಡುತ್ತೆ. ಕೃಷ್ಣನಾಮ ಈ ಭೌತಿಕ, ಇಲ್ಲಿ ಹೇಳೋ ತರ ಇಲ್ಲಿ ಭೌತಿಕ ಸಮುದ್ರದಿಂದ ನಮ್ಗೆ ವೈಕುಂಠ ಜಗತ್ತಿಗೆ ಕರ್ಕೊಂಡು ಹೋಗುತ್ತೆ, ಈ ತರ ಎಲ್ಲ. ಮತ್ತೆ ನಮಗೆಲ್ಲ ಕಷ್ಟಗಳ ನಿವಾರಣೆ ಮಾಡುತ್ತೆ. ಕಷ್ಟಗಳು ನಾವು ಕೇಳ್ತೀವಿ, ದ್ರೌಪದಿ ಕಷ್ಟದಲ್ಲಿದ್ರು. ಅವರು ದ್ರೌಪದಿಯಲ್ಲಿ ಕಷ್ಟದಲ್ಲಿದ್ದಾಗ ಅವರು ಗೋವಿಂದ ಅಂತ ಕರೆದದ್ದು ಕೃಷ್ಣನಾಮವು, ಕೃಷ್ಣ ಬಂದ್ಬಿಟ್ಟಿದ್ದು. ಸೊ ಹೀಗೆ ಅವರ ಸ್ಥಿತಿ, ಅವರಿಗೆ ಒಂದು ಕಷ್ಟ ಆದ್ದರಿಂದ ಅವ್ರ ಗಂಡಸರು, ಅವರ ಪಂಚಪಾಂಡವರು ಯಾರು ರಕ್ಷಣೆ ಕೊಡಕ್ಕಾಗಲಿಲ್ಲ. ಭೀಷ್ಮ ಪಿತಾಮಹ, ದ್ರೋಣಾಚಾರ್ಯ ಯಾರು ಕೊಡ್ಲಿಲ್ಲ ಸಭೆಯಲ್ಲಿ. ಆದರೆ ಅವರು ಕೃಷ್ಣನಾಮದಿಂದ ಅವರಿಗೆ ಭಗವಂತನೇ ಬಂದು ರಕ್ಷಣೆ ಕೊಡ್ಲಿಲ್ಲ. ಸೊ ಹೀಗೆ ಇರ್ಬೋದು, ಯಾವ್ಯಾವ ರೀತಿಯಲ್ಲಿ ಇದು ಭಗವಂತನ ನಾಮ ನಮ್ಗೆ ರಕ್ಷಣೆ ಕೊಡ್ಬೋದು ಅಂತ ಹೇಳ್ಬೋದು. ಆದ್ರೆ ಹೇಳ್ತಾರೆ, ಮುಖ್ಯವಾಗಿ ಭಗವಂತನ ನಾಮ ನಮ್ಗೆ ರಕ್ಷಣೆ ಅಂದ್ರೆ ಕೃಷ್ಣ ಪ್ರೇಮ.
ಭಗವಂತನಿಗೆ ನಮಗೆ ಇರುವ ಸಾನ್ನಿಧ್ಯ, ಇರುವ ಆತ್ಮೀಯ ಸಹಜವಾದ ಸಂಬಂಧ, ಅದನ್ನು ನಮಗೆ ಪ್ರೇಮದ ಸಂಬಂಧವನ್ನು ಕೊಡುತ್ತೆ ಇದು ಕೃಷ್ಣನಾಮ. ಅದು ನಿಜವಾದ ಪ್ರಯೋಜನ, ಅದು ನಿಜವಾದ ಪ್ರಯೋಜನ. ನಿಜವಾದ ಪ್ರಯೋಜನ. ಮತ್ತೆ ಅಲ್ಲಿ ಆ ಸಭೆಯಲ್ಲೂ ಕೂಡ, ಆ ಸಭೆಯಲ್ಲಿ ಯಾರೊಬ್ಬ ವ್ಯಕ್ತಿ ಇರ್ತಾರೆ, ಆ ವ್ಯಕ್ತಿ ತುಂಬಾ ದೊಡ್ಡ ಪಂಡಿತ. ಸೊ ಅವ್ರು ಹೇಳ್ತಾರೆ, ಬ್ರಾಹ್ಮಣ. ಸೊ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ಇದೆಲ್ಲ ಅಸಾಧ್ಯ. ಇದೆಲ್ಲ ಸಾಧಿಸಬೇಕು ಅಂದ್ರೆ, ಮುಕ್ತಿ ಸಾಧಿಸಬೇಕು ಅಂದ್ರೆ, ನೀವು ಈ ಭೌತಿಕ ಜಗತ್ತಿಂದ, ಭೌತಿಕ ಇಂದ್ರಿಯ ಆಕರ್ಷಣೆಯಿಂದ ಹೊರಗೆ ಬರಬೇಕು ಅಂದ್ರೆ ನೀವು ತೀವ್ರ ತಪಸ್ಸೆ ಮಾಡಬೇಕು. ತಪಸ್ಸೆ ಮಾಡ್ಬೇಕಂದ್ರೆ ಕಾಡಿಗೆ ಹೋಗ್ಬೇಕು, ಎಷ್ಟು ಉಪವಾಸಗಳು ಹಿಡಿಬೇಕು, ಮತ್ತೆ ದೇಹವನ್ನು ದಂಡಿಸಿ ಯೋಗಾಭ್ಯಾಸ ಮಾಡಬೇಕು, ಇಲ್ಲ ಎಷ್ಟೋ ಯಾಜ್ಞಿಕ ಯಾಗಗಳು ಮಾಡಬೇಕು, ಧಾರ್ಮಿಕ ಕಾರ್ಯಗಳು. ಸೊ ಇಲ್ಲ, ಇದು ಯಾವ ಅಗತ್ಯ ಇಲ್ಲ. ನಾವು ಕೇವಲ ಹರಿನಾಮ, ಕೃಷ್ಣನಾಮ ಮಾಡೋದ್ರಿಂದ ನಮ್ಗೆ ಇದರೆಲ್ಲ ಲಾಭವೂ ಕೂಡ ನಮಗೆ ಬರುತ್ತೆ. 8ನೇ ಅಧ್ಯಾಯದಲ್ಲೂ ಕೂಡ ಭಗವಂತನು ಭಗವದ್ಗೀತೆಯಲ್ಲಿ ಕೊನೆಯ ಶ್ಲೋಕದಲ್ಲಿ ಒಂದು ಹೇಳೋದು, 8ನೇ ಅಧ್ಯಾಯ ಅನ್ಸುತ್ತೆ. ಬೇರೆ ಬೇರೆ ಏನ್ ಮಾರ್ಗಗಳಿಂದ ನಮ್ಗೆ ಏನ್ ಲಾಭಗಳು ಸಿಗುತ್ತೆ, ಅದು ನಮಗೆ ಭಕ್ತಿಯ ಮಾರ್ಗದಲ್ಲಿ ಸಿಗುತ್ತೆ. ಸೊ ಭಕ್ತಿಯ ಮಾರ್ಗದಲ್ಲಿ ನಮಗೆ ವಿಶೇಷವಾಗಿ ಭಗವಂತನ ನಾಮ ಹೇಳೋದು, ಶ್ರವಣ, ಕೀರ್ತನ. ಸೊ ಭಕ್ತಿಯ ವಿಧಾನದಲ್ಲೂ ಕೂಡ ಇದು 9 ನವವಿಧ ಭಕ್ತಿಯಲ್ಲಿ ಇದು ಪ್ರಮುಖವಾದದ್ದು. ಸೊ ಕೆಲವೊಮ್ಮೆ ಜನರು ಹೇಳ್ತಾರೆ, ಹೌದು ನೀವು ಹೇಳ್ತಾ ಇದ್ದೀರಾ ಹರೇ ಕೃಷ್ಣ ಮಂತ್ರವನ್ನು ಜಪಿಸ್ತಾ ಇದ್ದೀರಾ, ಸೊ ಒಳ್ಳೇದು, ತುಂಬಾ ಒಳ್ಳೇದು, ನೀವು ಜಗಿಯ ಮುಂದುವರಿಸಿ. ಆದ್ರೆ ನೀವು ಜಪಿಸ್ತಾ ನೀವು ಮರು ಜನ್ಮದಲ್ಲಿ ನೀವು ಕೆಲವು ಜನ ಅನ್ಕೊಳ್ಳೋದು, ಅವರ ಜಾತಿ, ಅವರ ಕುಟುಂಬ ಅದು ವಿಶೇಷವಾಗಿ ಅನ್ಕೊಳ್ತಾರೆ. ಹಾಗೆ ಅನ್ಕೊಂಡು ಅವ್ರು ಹೇಳೋದು, ನೀವು ಜಪ ಮಾಡಿ ನೀವು ಹರೇ ಕೃಷ್ಣ ಮಂತ್ರ, ನಂತರ ನೀವು ಮುಂದೆ ಜನ್ಮದಲ್ಲಿ ನಮ್ಮ ರೀತಿಯ ಒಂದು ಉನ್ನತ ವರ್ಗದಲ್ಲಿ ಕುಟುಂಬದಲ್ಲಿ ನೀವು ಹುಟ್ಟುತ್ತೀರಾ, ಮತ್ತೆ ನೀವು ಆಧ್ಯಾತ್ಮಿಕ ಪ್ರಗತಿ ಸಾಧ್ಯ. ಇಲ್ಲ, ಅಗತ್ಯ ಇಲ್ಲ. ಭಗವಂತನ ನಾಮ ಯಾರು ಕೂಡ ಹೇಳಿದ್ರು ಅವರು ಪರಿಪೂರ್ಣತೆ ಪಡಿತಾರೆ. ಸೊ ಇಲ್ಲಿ ಈ ಶ್ಲೋಕದಲ್ಲೇ ಹೇಳ್ತಾ ಇರೋದು ಹೀಗೆ, ಇದು ಪರಿಪೂರ್ಣತೆ ಸಾಧಿಸ್ಬೋದು. ಹೇಗೆ ಸಾಧಿಸ್ಬೋದು? ನಾವು ಭಗವಂತ ನಾಮವನ್ನು ನಾವು ಅದನ್ನು ಸ್ವೀಕರಿಸಿ ಅದರ ಆಶ್ರಯವನ್ನು ಪಡೆದರೆ ನಾವು ಮತ್ತೆ ನಮಗೆ ಜನ್ಮ ಇಲ್ಲ. ಮಾಮಿ ಪಾರ್ಥ ವ್ಯಪಾಶ್ರಿತ್ಯ ಏಪಿಸ್ಯು ಪಾಪಯೋನಯ ಸ್ತ್ರೀಯೋ ವೈಶ್ಯ ತಥಾ ಶೂದ್ರ ತೇಪಿ ಯಾಂತಿ ಪರಾಂ ಗತಿ. ಸೊ ಕೃಷ್ಣನು ಹೇಳಿರೋದು ತನ್ನನ್ನು ಆಶ್ರಯಿಸುವ ಮಾರ್ಗದಿಂದ ಯಾರಾದ್ರೂ ಯಾವ ಹಿನ್ನೆಲೆಯಿಂದ ಆದ್ರೂ, ಎಂಥ ಪಾಪಿಷ್ಟನು, ಎಂಥ ಒಂದು ಜಾತಿಯಿಂದ ಇದ್ರು ಕೂಡ ಅವನು ಪರಿಪೂರ್ಣ ಪದವಿಯನ್ನು ಪಡಿಬಹುದು. ಸೊ ಅದು ಹೇಗೆ ಸಾಧ್ಯ ಆಗುತ್ತೆ ಅಂದ್ರೆ, ಈಗ ಕಲಿಯುಗದಲ್ಲಿ ಕೃಷ್ಣನ ನಾಮವನ್ನು ಆಶ್ರಯಿಸೋದ್ರಿಂದ ಸಾಧ್ಯ ಆಗುತ್ತೆ. ಸೊ ಈ ನಾಮವನ್ನು ಆಶ್ರಯಿಸಿದ್ರೆ ಅದು ಅಸಾಧ್ಯ, ಯಾರಿಗೂ ಆಗೋದಿಲ್ಲ. ತಾತ್ಕಾಲಿಕವಾಗಿ ಭಗವಂತನು ಒಬ್ಬರಿಗೆ ಒಂದು ಒಳ್ಳೆ ಕುಟುಂಬದಲ್ಲಿ ಜನ್ಮ ಕೊಟ್ಟಿರ್ಬೋದು, ಅದು ಅಲ್ಲಿಂದ ಪತನಗೊಳ್ತಾರೆ ಅವರು. ನೆಕ್ಸ್ಟ್ ಜನ್ಮದಲ್ಲಿ ಯಾರಿಗೂ ಗೊತ್ತು. ಸೊ ಅವರವರ ಕರ್ಮದ ಅನುಸಾರ ಅವರು ಹುಟ್ಟಬೇಕಾಗುತ್ತೆ. ಆದ್ರೆ ಕೃಷ್ಣ ನಾಮವನ್ನು ಆಶ್ರಯಿಸಿದರೆ ನಾವು ಈಗ ಎಲ್ಲಾದ್ರೂ ಹುಟ್ಟಿರ್ಬೋದು, ಆದ್ರೆ ಮರು ಇದ್ರಲ್ಲಿ ನಮ್ಗೆ ಇಲ್ಲಿ ಹುಟ್ಟೋದು ಯಾಕೆ? ಭಗವಂತನ ಹೇಳ್ತಾನೆ, ನೇರವಾಗಿ ನನ್ನ ಸಂಗಡಿಗರಾಗಿ ನೀವು ನನ್ನ ಧಾಮನ್ನು ಸೇರುತ್ತೀರಾ ಅಂತ ಕೃಷ್ಣ ಇಲ್ಲಿ ಎನ್ ನಾಮಧೇಯ ಅಭಿದಾಯ ನಿಶಮ್ಯ ಚಾದ್ದ ಲೋಕೋಂಜಸ ತರತಿ ದುಸ್ತರಂ ಅಂಗ ಮೃತ್ಯುಂ. ಸೊ ಇದು ಮುಖ್ಯ, ಭಗವಂತನ ನಾಮವನ್ನು ಆಶ್ರಯಿಸೋದು ಮುಖ್ಯ. ಆಮೇಲೆ ಇದರಿಂದ ನಮಗೆ ಪರಿಪೂರ್ಣತೆ ಲಭ್ಯವಾಗುತ್ತೆ. ಈಗ ಇವರು ಕೂಡ ಧ್ರುವ ಮಹಾರಾಜರು ಹೀಗೆ ಇವರ ಆಶ್ವಾಸನೆ ಕೇಳಿದ್ಮೇಲೆ ಅವ್ರು ಮತ್ತೆ ಭಗವಂತನ ಸ್ಮರಣೆ ಮಾಡ್ತಾ, ಆಚಮನ ಮಾಡ್ತಾ ಹೇಳ್ತಾರೆ. ಮತ್ತೆ ಅವರು ಶಸ್ತ್ರ ಪ್ರಯೋಗವನ್ನು ಮಾಡ್ತಾರೆ, ಕೃಷ್ಣನ ಸ್ಮರಿಸುತ್ತಾರೆ. ಸೊ ಇವರು ಕೂಡ ಹೇಳಿದ್ರು, ಶಂಕರಾಚಾರ್ಯರು ಕೂಡ ಏನ್ ಹೇಳ್ತಾರೆ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಯಾಕಂದ್ರೆ ಅವರು ಹೆಚ್ಚಾಗಿ ಅವರು ಪ್ರಚಾರ ಮಾಡುವಾಗ ಬಹಳ ಜ್ಞಾನದ, ಬಹಳ ತತ್ವದ ವಿಷಯ ಅದನ್ನ ಹೇಳ್ತಾ, ಅದರ ಒಂದು ಚರ್ಚೆ ಮಾಡ್ತಾ, ಅವರ ಶಿಷ್ಯರು ಕೂಡ ಆತರ ಒಂದು ಪಾಂಡಿತ್ಯವನ್ನು ಪಡಿತಾ, ಸೊ ಈ ರೀತಿ ಅವರು ಪ್ರಚಾರ ಮಾಡಿದ್ದು. ಸೊ ಕೊನೆಗೆ ಹೇಳ್ತಾರ, ಅವ್ರ ಕೊನೆಯ ಕೃತಿ ಅವ್ರು ಹೇಳೋದು, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ. 3 ಸಲ ಹೇಳ್ತಾ ಇದಾರೆ, ಗೋವಿಂದನ ನಾಮ ಗೋವಿಂದನ ನಾಮ ಗೋವಿಂದನ ನಾಮ. ಮೂಢಮತೆ, ಸೊ ನಮ್ಮೆಲ್ಲರನ್ನು ಅವ್ರೇನ್ ಹೇಳ್ತಾರೆ, ಮೂರ್ಖರು ಅಂತ ಹೇಳ್ತಾರೆ. ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ, ಈಗ ಮೃತ್ಯು ಸಮಯ ಬಂದಾಗ ನಹಿ ನೈರಕ್ಷತಿ ಡಿಕ್ರನ್ ಕರಣ ಅಂದ್ರೆ ಈ ಒಂದು ವ್ಯಾಕರಣದ ಒಂದು ಇದು ತಿಳ್ಕೊಂಡು ಸಂಸ್ಕೃತ ಪದಗಳು ಒಂದೊಂದು ಪದಕ್ಕೂ 100,000 ಅರ್ಥಗಳು ಕೊಡ್ಬೋದು. ಮತ್ತೆ ಅದರಿಂದ ಒಂದು ಎದುರಾಳಿ ಇರುವ ತತ್ವದ ಅವರನ್ನು ಸೋಲಿಸ್ಬೋದು. ಸೊ ಈ ರೀತಿ ಎಲ್ಲ ಮಾಡ್ಬೋದು.
ಸೊ ಅವ್ರು ಹೇಳ್ತಾರೆ, ಇದರಿಂದ ನೀವು ನಿಮ್ಮ ಜೀವನದ ಪರಿಪೂರ್ಣತೆ ಸಾಧಿಸಕ್ಕಾಗುವುದಿಲ್ಲ. ಇದನ್ನೆಲ್ಲ ತ್ಯಜಿಸಿ ಕೇವಲ ಗೋವಿಂದ ನಾಮವನ್ನು ಆಶ್ರಯ. ಸೊ ದೊಡ್ಡ ದೊಡ್ಡ ಆಚಾರ್ಯರು, ಶಾಸ್ತ್ರಗಳು, ಕಲೆಯರ್ ದೋಷ ನಿಧೇ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂವ್ರಜೆ. ಕಲಿಯುಗದಲ್ಲಿ ದೋಷ ನಿಧಿ, ದೋಷಗಳ ಭಂಡಾರ, ಆದರೆ ಅಸ್ತಿ ಏಕೋ ಮಹಾನ್ ಗುಣ, ಒಂದು ದೊಡ್ಡ ಮಹತ್ ಗುಣ ಇದೆ. ಏನದು? ಕೀರ್ತನಾದೇವ ಕೃಷ್ಣಸ್ಯ, ಕೃಷ್ಣನ ನಾಮ ಕೀರ್ತನೆಯಿಂದ ಮುಕ್ತ ಸಂಘ, ಈ ಭೌತಿಕ ಎಲ್ಲ ನಮ್ಮ ಅಡಚಣೆಗಳಿಂದ ನಾವು ಮುಕ್ತರಾಗಿ ಪರಂವ್ರಜೆ ಭಗವದ್ಧಾಮವನ್ನು ಸೇರ್ಬೋದು ನಾವು. ಸೊ ಇದು ಮತ್ತೆ 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 ಶಾಸ್ತ್ರದಲ್ಲಿ ಈ ಭಗವಂತನ ನಾಮವನ್ನು ಹೇಳೋದೇ ಮುಖ್ಯ ಮಾರ್ಗ, ಭಗವಂತನ ಇದನ್ನು ಆಶ್ರಯಿಸೋದೇ ಮುಖ್ಯ ಮಾರ್ಗ ಅಂತ ನಮಗೆ ಒತ್ತಾಯದಿಂದ ಇದು ತಿಳಿಸ್ಕೊಟ್ಟಿದೆ. ಸೊ ಆದ್ರೆ ಇದನ್ನ ಅಭ್ಯಾಸ ಮಾಡ್ಬೇಕಿದು. ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು, ಅಂತ್ಯಕಾಲದಲ್ಲಿ ಹೇಗೋ ನಾವು ಹರೇ ಕೃಷ್ಣ ಮಂತ್ರವನ್ನು ಹೇಳಿದ್ರೆ ಸಾಕು, ಆದ್ರೆ ಅಷ್ಟು ಸುಲಭ ಅಲ್ಲ. ನಾವು ಇಲ್ಲ ಮತ್ತೆ ಹೇಳೋಣ. ಸೊ ನಾವು ಒಮ್ಮೊಮ್ಮೆ ನಮ್ಮ ಕುಟುಂಬದವ್ರಿಗೂ ಇನ್ನೊಬ್ಬರಿಗೂ ಕೂಡ ನಾವು ಅಷ್ಟು ಪ್ರೋತ್ಸಾಹ ಮಾಡದೇ ಇರ್ಬೋದು. ಅಯ್ಯೋ ಈಗ ನಿಮ್ಗೆ ಎಕ್ಸಾಮ್ಸ್ ಇದೆ, ಈಗ ನೀವು ಸ್ಟಡಿ ಮಾಡ್ಬೇಕು, ನಿಜವಾದ ಎಕ್ಸಾಮ್ ಬರ್ತಾ ಇದೆ, ನಮ್ಮ ಮೃತ್ಯುವಿನ ಎಕ್ಸಾಮ್, ಅದಕ್ಕೆ ತಯಾರಾಗೋದಿಲ್ಲ ನಾವು. ಈ ಚಿಕ್ಕ ಎಕ್ಸಾಮ್ ಇರುತ್ತೆ, ಸ್ಕೂಲ್ ಎಕ್ಸಾಮು, ಕಾಲೇಜ್ ಎಕ್ಸಾಮು, ಇಲ್ಲಾಂದ್ರೆ ಒಂದು ಜಾಬ್ ಇಂಟರ್ವ್ಯೂ ಎಕ್ಸಾಮ್, ಇದು ನಮ್ಗೆ ದೊಡ್ಡದಾಗುತ್ತೆ. ನಾವು ಈಗ ಜಪ ಮಾಡಬಾರ್ದು, ಈಗ ಕೃಷ್ಣನಾಮ ಹೇಳ್ಬೇಡಿ, ಈಗ ಸಮಯ ವೇಸ್ಟ್ ಮಾಡಬೇಡಿ. ಈಗ ಇಲ್ಲ, ಆಚಾರ್ಯರು ನೀವು ಒಂದು ಎಕ್ಸಾಮ್ ಪಾಸ್ ಆಗ್ಬೇಕಂದ್ರೆ ಯಾರ ಹತ್ರ ಹೋಗ್ತೀರಾ? ಯಾರು ಒಂದು ಟೀಚರ್ ಎಕ್ಸ್ಪರ್ಟ್ ಇರ್ತಾರೆ ಅವ್ರ ಹತ್ರ ಹೋಗ್ತೀರಾ. ಸೊ ಅವ್ರು ಹೇಳ್ತಾರೆ ನಿಮ್ಗೆ, ಇಲ್ಲ ನೀನು ಈ ತರ ಓದ್ಬೇಕು, ಈ ತರ ಅಭ್ಯಾಸ ಮಾಡ್ಬೇಕು ಅಂತ. ಸೊ ಅವರ ಮಾರ್ಗದರ್ಶನ ಪಾಲನೆ ಮಾಡ್ಬೇಕು. ಅದೇ ರೀತಿಯಲ್ಲಿ ನೀವು ಜಪ ಮಾಡ್ತಾ ಇದ್ದೀರಾ ಹರೇ ಕೃಷ್ಣ ಮಂತ್ರ, ನಾನು ಜಪ ಮಾಡ್ತಾ ಇದ್ದೀನಿ ಅಂದ್ರೆ ಯಾರ ಮಾರ್ಗದರ್ಶನ ಪಾಲನೆ ಮಾಡ್ಬೇಕು? ನೀವು ಪಾಲನೆ ಮಾಡ್ಬೇಕು, ಆಚಾರ್ಯರ ನಿರ್ದೇಶನ ಪಾಲನೆ ಮಾಡ್ಬೇಕು, ಗುರುವಿನ ಆದೇಶವನ್ನು. ಶ್ರೀಲ ಪ್ರಭುಪಾದ ಸಂಸ್ಥಾಪಕ ಆಚಾರ್ಯರು ಅವ್ರು ಹೇಳ್ತಾರೆ, ಕನಿಷ್ಠ 16 ಸುತ್ತು, 16 ಬಾರಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಸೊ ನನ್ನ ಅನುಯಾಯಿಗಳು, ನನ್ನ ಶಿಷ್ಯರು, ಅವರು ನರಕದಲ್ಲಿರ್ಲಿ, ಅವರು ಸ್ವರ್ಗದಲ್ಲಿರ್ಲಿ, ನರಕದಲ್ಲಿ ಅಂದ್ರೆ ಆತರ ಕಷ್ಟಗಳಿರ್ಬೋದು ಒಂದೊಂದ್ಸಲ ಜೀವನದಲ್ಲಿ. ಒಂದು ರೀತಿ ಎಕ್ಸಾಮ್ ಕೂಡ ಒಂದು ಕಷ್ಟನೇ, ಎಕ್ಸಾಮ್. ಸೊ ಎಲ್ಲ ಒಂದು ಯಾವ ತರ ಇರ್ಬೋದು, ಆದ್ರೂ ಕೂಡ ನಾವು ಮಾಡ್ಬೇಕು, ಪಾಲನೆ ಮಾಡ್ಬೇಕು ಆಚಾರ್ಯ ನಿರ್ದೇಶನವನ್ನು. ಅವರು ಎಕ್ಸ್ಪರ್ಟ್, ಅವರು ನಮಗೆ ಸರಿಯಾಗಿ, ಅವರು ನಮ್ಗೆ ಶಿಪ್ ಅಂತ ಏನ್ ಹೇಳ್ತೀವಿ, ನಮ್ಗೆ ಈ ಹಡಗು, ಈ ದೇಹವನ್ನು ಈ ಕ್ರಾಸ್ ಓವರ್ ಮಾಡ್ಲಿಕ್ಕೆ ಕ್ಯಾಪ್ಟನ್, ಹಾಗೆ ಅವರ ನಿರ್ದೇಶನ ಪಾಲನೆ ಮಾಡ್ಬೇಕು ನಾವು. ಸೊ ನಮ್ಮ ನಿರ್ದೇಶನಗಳನ್ನು ನಾವು ಅಷ್ಟು ಸಾಕು ಇಷ್ಟು ಸಾಕು, ಇದು ಅದನ್ನು ಹೇಗಿದೆ ಯಥಾರೂಪವಾಗಿ ನಾವು ಸ್ವೀಕರಿಸ್ಬೇಕು. ಆಗ ನಾವು ಅದರ ಒಂದು ಮಹತ್ವವನ್ನು ನಾವು ಲಾಭವನ್ನು ಪಡಿಬಹುದು. ಸೊ ಆಕ್ಚುಲಿ ಎಲ್ಲದಕ್ಕಿಂತ ಅರ್ಜೆನ್ಸಿ ಏನ್ ಹೇಳಿದ್ರೆ ಭಾಗವತ, ಅಕಾಮ ಸರ್ವಕಾಮವ ಮೋಕ್ಷ ಕಾಮ ಉದಾರದಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ತೀವ್ರೇಣ. ಸೊ ಹೇಗೆ ಸೂರ್ಯದ ಬೆಳಕು ತುಂಬಾ ತೀವ್ರವಾಗಿರುತ್ತೆ. ಯಾವಾಗ ತೀವ್ರವಾಗಿರುತ್ತೆ? ಮಧ್ಯಾಹ್ನದ ಸಮಯದಲ್ಲಿ. ಬೆಳಿಗ್ಗೆ ಇದೆ ಸೂರ್ಯ ಉದಯ ಆದಾಗ ಸ್ವಲ್ಪ ಇದೆ, ಸೂರ್ಯ ಅಸ್ತದಲ್ಲೂ ಸೂರ್ಯ ಇದೆ. ಅದು ತುಂಬಾ ತೀವ್ರವಾಗಿರೋದು ಅಂದ್ರೆ ಅದು ನಮ್ಮ ತಲೆಯ ಮೇಲೆ ಅದು ಮಧ್ಯಾಹ್ನ ಹೊತ್ತಿಗೆ ಅಷ್ಟು ಕಿರಣಗಳು ಬರುತ್ತೆ. ಸೊ ಹಾಗೆ ಹೇಳ್ತಾರೆ, ನಾವು ಭಗವಂತನ ಭಕ್ತಿಯನ್ನು ಅಷ್ಟೊಂದು ಪ್ರಾಮಾಣಿಕವಾಗಿ, ಅಷ್ಟೊಂದು ಇದರಿಂದ ಸೀರಿಯಸ್ ಆಗಿ, ಸಿನ್ಸಿಯರ್ ಆಗಿ ನಾವು ಪಾಲನೆ ಮಾಡಬೇಕು. ಅದು ಮಾಡೋದು ಅಂದ್ರೆ ಮೊದಲ ಹಂತ, ಮೊದಲ ಸ್ಟೆಪ್ ಅದರಲ್ಲಿ ಭಗವಂತನ ನಾಮವನ್ನು ಜಪಿಸುವುದು. ಮತ್ತೆ ಇದೆ ಬೇರೆದೆಲ್ಲ ನವವಿಧ ಭಕ್ತಿ ಇದೆ, ಅದರ ಮೊದಲ ಅಂಗ ಭಗವಂತನ ನಾಮವನ್ನು ಆಶ್ರಯಿಸೋದು. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿ. ಸೊ ನಾವು ಈ ಹಂತಕ್ಕೆ ಬರಬೇಕು. ಎಕ್ಸಾಮ್ ಅಲ್ಲಿ ನಾವು ಪಾಸ್ ಆಗ್ಬೇಕು ಅಂದ್ರೆ ಓದ್ಬೇಕು, ನಾವು ಇಡೀ ವರ್ಷವಿಡೀ ಓದ್ಬೇಕು, ಒಳ್ಳೆ ಇದು ಅಭ್ಯಾಸ ಆಗ್ಬೇಕು. ಸೊ ಅಭ್ಯಾಸ ಇಲ್ಲದೆ ನಾವು ಒಂದೇ ಸಲ ಏನೋ ಎಕ್ಸಾಮ್ ಅಲ್ಲಿ ಮಿರಾಕಲ್ ಆಗ್ಬಿಡುತ್ತೆ, ನನಗೆ ಒಂದು ಸುಲಭವಾದ ಒಂದು ಪೇಪರ್ ಕೊಡ್ತಾರೋ, ಇಲ್ಲಾಂದ್ರೆ ಸುಲಭವಾಗಿ ನನಗೆ ಮಾರ್ಕ್ಸ್ ಕೊಟ್ಬಿಡ್ತಾರೋ, ಗ್ರೇಸ್ ಮಾರ್ಕ್ಸ್ ಕೊಟ್ಬಿಡ್ತಾರೋ. ಇಲ್ಲ, ಅವೆಲ್ಲ ಆಗೋದಿಲ್ಲ. ಗ್ರೇಸ್ ಮಾರ್ಕ್ಸ್ ಕೊಡ್ಬೋದು ಕೃಷ್ಣನಿಗೆ ಶಕ್ತಿ ಇದೆ, ಆದ್ರೆ ಕೃಷ್ಣ ಅವಕಾಶ ಕೊಡ್ತಾನೆ ನಮ್ಗೆ ಈ ಜೀವನದಲ್ಲೇ, ಮತ್ತೆ ಮತ್ತೆ ಅವಕಾಶ ಕೊಡ್ತಾನೆ. ಕಿರುಕಿರು ಪರೀಕ್ಷೆಗೆ ಕೊಡ್ತಾ ಇದ್ದಾನೆ. ಈ ಕಿರುಕಿರು ಪರೀಕ್ಷೆಗೆ ಕೊಟ್ಟಾಗ ನಾವು ಭಗವಂತನ ನೆನೆಸ್ಬೇಕು. ನಾವು ಅದರಿಂದ ದೊಡ್ಡ ಪರೀಕ್ಷೆ ಬರುತ್ತೆ ನಮ್ಗೆ ಮೃತ್ಯುವಿನ ಸಮಯದಲ್ಲಿ, ಆಗ ನಾವು ಪಾಸ್ ಆಗಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಜೀವನ ಉದ್ದಕ್ಕೂ ನಾವು ಆಶ್ರಯಿಸ್ಬೇಕು, ಭಗವಂತ ನಾಮವನ್ನು ಜಪಿಸ್ಬೇಕು ನಾವು. ಸೊ ಇದನ್ನ ನಿತ್ಯವಾಗಿ ನಾವು ಸರಿಯಾಗಿ ನಾವು ಭಕ್ತರ ಒಂದು ಸಂಘವ ಲಾಭವನ್ನು ಪಡೆದು, ಭಾಗವತ ಶ್ರವಣವನ್ನು ಪಡಿತಾ ಇದ್ರೆ ಮತ್ತೆ ಕೃಷ್ಣ ನಾಮವನ್ನು ನಾವು ಆಶ್ರಯಿಸ್ಬೋದು. ಮತ್ತೆ ಅಂತ್ಯ ಸಮಯದಲ್ಲಿ
ಕೃಷ್ಣನ ನೆನೆಸ್ಬಹುದು ನಾವು, ಕೃಷ್ಣನ ನೆನೆಸ್ಬಹುದು ನಾವು. ಅಂತ ಕಾಲೇಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಸೊ ಕೃಷ್ಣನ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಅಂತ ಕಾಲದಲ್ಲಿ, ಅಂತ ಕಾಲೇಚ ಮಾಂ ಏವ, ನನ್ನನ್ನೇ ಅಂತ ಕಾಲೈಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ, ನನ್ನನ್ನು ಯಾರು ಸ್ಮರಣೆ ಮಾಡ್ತಾರೋ ಈ ಕಲೇವರಂ ದೇವನು ಬಿಡುವಾಗ, ಯ ಪ್ರಯಾತಿ ಸಮದ್ಭಾವಂ, ಆಗ ಆ ವ್ಯಕ್ತಿ ನನ್ನನ್ನು ಸ್ಮರಿಸಿದರೆ ಮದ್ಭಾವಂ, ನನ್ನ ಲೋಕಕ್ಕೆ, ನನ್ನ ಧಾಮಕ್ಕೆ, ನನ್ನ ಒಂದು ಸಂಘಕ್ಕೆ ಬರ್ತಾನೆ. ಯ ಪ್ರಯಾತಿ ಸಮದ್ಭಾವಂ ನಾತಿ ಅಸ್ತಿ ಅತ್ರ ಸಂಶಯ, ಇದರಲ್ಲಿ ಏನು ಸಂಶಯ ಇಲ್ಲ. ಇದು ದೊಡ್ಡ ಪರೀಕ್ಷೆ ಇದೆ. ಈ ದೊಡ್ಡ ಪರೀಕ್ಷೆಗೆ ನಾವು ತಯಾರಾಗ್ತಾ ಇದ್ದೀವಿ ನಾವು. ಆದರೆ ತಯಾರಾಗೋದಕ್ಕೆ ಮುಖ್ಯ ವಿಧಾನ ನಮ್ಗೆ ಈ ಹರಿನಾಮ, ಕೃಷ್ಣನ ನಾಮವೇ ನಮ್ಗೆ ತಯಾರಾಗೋದಕ್ಕೆ. ಹರೇ ಕೃಷ್ಣ. ಸೊ ನಾನು ಇಲ್ಲಿ ನಿಲ್ಲಿಸ್ತೇನೆ.